നമ്മൾ ഇവിടുത്തുകാരല്ല, ഞാൻ പൊന്നാനിക്കാരനാണ്. അപ്പൊ ചെറുപ്പത്തിൽ ഒരു മുതലാളിയുടെ കൂടെ ചേർന്നിട്ട് മഞ്ചി കയറി ഇങ്ങോട്ട് വന്നതാണ്. ഖബറാക്കണം. ഈ മൂൾക്കി നാട്ടിൽ പടിഞ്ഞാറോട്ട് എത്തിയപ്പോഴേ നമ്മുടെ മഞ്ചി ഒരു അട്ടിമറി. അട്ടിമറി എന്ന് വെച്ചാലോ ഹലാക്കിന്റെ കുടി കുത്തി കുട്ടി ചോറായിപ്പോയി. മറി മതികോണത്തിന് മറി ഏറോ ಅತ್ತಯ್ಯ ಇನಿ ಶುಕ್ರವಾರ ತುಲೆ ನಮ್ಮ ಪಳ್ಳಿಗೆ ಹೋತನು. ಪಳ್ಳಿ ಹಿಡಿದು ಇತ್ತೆ ಬರ್ಕೊಂಡು ಬಣ್ಣಗ ನಮ್ಮ ದುಮ್ಮುದೈನಮ್ಮ ಅಂತ ಹೆಣ್ಣು ಹೊಡೆದು ಬರ್ಕೊಂಡಲೆ ನಮ್ಮ ಓಳು ಪುಟ್ಟಣ್ಣು ಬಣ್ಣಲೆ ಓಳು പൊന്നാനി 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 ബണ്ട കേരളോട് ರಾಶಿ ತನಕಾಯಿ പൊന്നാനിದು ಪುಟ್ಟಣ್ಣಯ್ಯ ಎಲ್ಲ ಪೆರಾಡಂಗೆ ಮಲ್ಲ ಸಾವುಕಾರನ ಮಂಜಿದ ಬೇಲೆಗೆ ಸೇರಿದು ಮಂಜಿ ವಿತ್ತರನ್ನು ಬರ್ತದು. ಈ ಮೂಲಕ್ಕೆ ಇವ್ರಿಗೆ ಪಡ್ಡೆ ಮುಟ್ನಾಗ ಎಂಗಳ ಮಂಜಿ ಕೊಂಚ ಅಟ್ಟಿ ಮರಿ ಮಗನ ಮಗನ ಒಟ್ಟ ವರ್ಷಗಳು ಮಗರು ಜಯ್ಯ ಮಂಜಿ ಒಂದು ಇರ್ನ ಪೋಕಾಲದ ಮಗರಾಟ ಬಳ್ಳೆಗೆ ತಗಡು ಬಡಿ ಇಟ್ಟತನ ನರಮನ ಎಲ್ಲು ಮುಳ್ಳು ನಾನೆಲ್ಲ ತಿಕ್ಕು ಅಂಡನ ನಮ್ಮ ಬದುಕೊಂಡ ಎಂಚ ಬದುಕಂಡು ಬಳ್ಳೆಗೆ ಅವು ಕಡಲ ಬಂಡ ಇರ ತೋಟದ ಕೆದ್ದು ಅವು ನೀಂದದು ಬದುಕ್ಯಾರ ಈರ್ಲ ತೆರೆದು ಕುಸಾಲು ಆಗ್ತೇವೆ ಬಳ್ಳೆ ನೀಂದದು ಮನಿ ಅತ್ತಯ್ಯ ಎನ್ನ ಅಮ್ಮಳಕ್ಕ ನೀಂದನಾಯ ಅವಳೇ போத்துண்டு ಬಂದ್ಬಿಟ್ಟು ನಮ್ಮ ಈರು ಬಂದ್ಬಿಟ್ಟು ನೀಂದದು ನೀಂದದತ್ತು ಅಯ್ಯನೇ ಯಾಪಲ ಬ್ಯಾರಿ ಬಂತು ಅಲ್ಲಾಹುಂದ ಕುದುರತ್ತು ಕಂಡವ್ರು ಅಲ್ಲಾಹುಂದ ಕುದುರತ್ತು ಅಲ್ಲಾಹು ಬಂಡ ನಿಕ್ಲೆ ಭಾಷೆಗೆ ದೇವೆ ಎಂಕಲ ಅರಬಿ ಭಾಷೆಗೆ ಕುರಾನ್ ಅಲ್ಲಾಹು ಒಂದು ಬಂತು ದೇವರನ ಕುದುರತ್ತು ಕುದುರತ್ತು ಕೇರು ಇರು ನಾನೆಲ್ಲ ಬಿಡ್ತು ಜಾರ ಅದು ಅಲ್ಲಾಹುಂದ ಕುದುರತ್ತು ದೇವರನ ಮೈಮೆ ಇಂಚನೆ ಎಂದು ಪಂಡ್ರ ಬಲ್ಯಯ್ಯ ಅಂದಣ್ಣ ಅಂದು ಮಲ್ಯ ಅವ ಅಮ್ಮ ಪುಟ್ಟಾನ ಬಾತ ಅಂಚು ನಾವು ಕೇಳಗೆ ಅಂತ ಭಾರಿ ಖುಷಿ ಆಪಣೆ ದೇವರ ಮೈಮೆನೇ ಅಯ್ಯ ದೇವರ ಮೈಮೆಡು ಬದುಕೊಂಡು ಅಂದ ಬದುಕಾಪುಂಡ ಬಣ್ಣ ನರಮಾನಿಗೆ ಒಂಜಿ ಬದುಕಂದ ಅವಡಲ್ಲ ಎಚ್ಚ ಬೊಡ್ಚಪ್ಪ ಎಚ್ಚ ಬೊಡ್ಸಿ ತುತ್ತಿಯರಂಜಿ ಕುಂಟು ಬೋಡ ಪೊರ್ತುಗೀತು ಗಂಜಿ ಬರೋಡ ಕುಳ್ಳಿಯರಂಜಿ ಮಾಡು ದಾಟಿ ಬೋಡ ಓಡೊಂದು ಏರ ನಮ್ಮೆ ಬರೋಡ ಈ ಊರು ಏರ್ಲ ಕೊರಂದಯ್ಯ ನೈಚೋನು ಬೆಂದನಾಯಗೇನು ಬೆನಾಂತನಾಯಕ ಮೂಲು ಉನಿಯರ ಹಕ್ಕಿಂಜಿಂದ ಬೆಳೆದ ಕಿತ್ತಾಬಿಟ್ಟು ಬಂತು ಅಪ್ಪ ಎಂಚಿನ ಬೆಂತು ಬೆನ್ಪಾಟ ಒಯ್ನು ಬೆನ್ಪು ನಾನು ಎನ್ನ ಊರ ಎನ್ನ ಜನಕುಳ ಆಂಡಲಾಲೆ ಎಕ್ಕಡ ಬಣ್ಲೆಕ್ಕ ದೇವರ ಮಿತ್ತು ಬಾರ ಬಾಂಡು ಕಾವಂದರೆಡ ಹೋದು ಕೇಳೋಂಡು ತುದೆತ್ತ ಬರಿಟ್ಟು ಅಂತ ಜಾಗ ಕೊರಣ ಯಾನೊಂಜಿ ಪೀಡಿಯ ಶುರು ಮಾಡ್ಕೊಡ ಪೀಡ ಕೊರಿಯರ ಸೈತಾನ ಪೀಡಿಯ ಅಂಗಡಿ ಅಲ್ಲ ಬೇರ ಮಲ್ಪನ ಹಿಡಿದು ಮೂಳು ಬ್ಯಾರಿ ಅಂತ ಕೇರಳಡು ಬ್ಯಾರಿ ತುಳುಟು ಮೂಲಕ್ಕೆ ಕಾವಂದೇರು ಉಳ್ಳೇರತ್ತ ಅರಸೋಡು ಸೇವಂತೆ ಕುಳ್ಳೋಣ ಬ್ಯಾರಿ ಅಂತ ಅಪ್ಪಣೆ ಮಾಡ್ತೇನೆ ಆನಿ ಎಲ್ಲಿಯ ಮಟ್ಟಿಗೆ ಒಂಜಿ ಅಂಗಡಿ ಎಂದು ಶುರು ಮಾಡ್ತಾನ ಬಪ್ಪೆ ಅಲೆ ನಮ್ಮ ಇನಿ ಬಪ್ಪ ಸಾವುಕಾರ ಬಪ್ಪ ಸಾವುಕಾರ ಅವು ಎಂಚಯ್ಯ ನರಮಣಿ ಸಾವುಕಾರ ಆಪಣೆ ನರಮಣಿ ಸಾವುಕಾರ ಆಪಣೆ ಎಂಚಿನ ಲಾ ಇಲಾಹಾ ಇಲ್ಲಲ್ಲಾ ಅಂದು ಬಂತು ಕುರಾನ್ ಲಾ ಇಲಾಹಾ ಇಲ್ಲಲ್ಲಾ ಬಂಡೆಂಚಿನು
ഈ ദുനിയാവിനെ പഠിച്ച അല്ലാഹുത്താൻ ഒരുത്തനല്ലാതെ വേറെ ഒരു ഇലാഹിയും ഇല്ല പണ്ടതായിത്തർത്ത ദുനിയാവിനെ ಮಲ್ತನಾರು ಆರು ಮಲ್ದಾರ ಆರು ಸಾವುಕಾರ ನಮ್ಮಂತ ಸಾವುಕಾರ ಅತ್ತಯ್ಯ ನಮ್ಮಂತ ಆರೆನ ಗುಲಾಮೆ ಎಂಕಲ ವಿಶ್ವಾಸ ಅಂಚ ಅಂಡ ಈ ಬೆಣ್ಣಿ ಮಂತ ಯಾರು ನಾವು ಮಲ್ಲ ಮಾಳಿಗೆದ ಇಲ್ಲೇ ಯಾರು ನಾವು ಮಲ್ಲ ಬಂಡಸಾಲ ಯಾರು ನಾವು ಪತ್ತಿರುವ ಮಂಜಿ ಯಾರು ನಾವು ಮುನ್ನೂರು ಜನ ಈರು ರಾಘವ ಪಡೆ ಈರ್ ನಾವೇ ಬಂಡ ಬ್ಯಾರ್ನ ಮರಳು ಕಟ್ಟಾವಡೆ ಅವು ಎಂಚಯ್ಯ ಎಣ್ಣವಾಪನು ಎಣ್ಣವತ್ತು ಎಣ್ಣ ಒಂದು ಇಸ್ಲಾಮು ಪಣ ಅಂದು ಎಣ್ಣವ ಪಂಡ ಅಹಂಕಾರ ಕಿಬ್ರು ನಾಮೋಸು ಕಾಟಿಚ್ಚು ಪಹ ಅಪ್ಪ ಉಪ್ಪುಲಿಟ್ಟ ಚಟ್ಟಿ പോലെ ನಶಿച്ചു പോവുന്നുണ്ട് ನರಮಾನಿ ಆಯನಾಗ ಯಾನ ಎಣ್ಣ ಅಂದು ಬತ್ತನ ವಿನಿ ಉಪ್ಪುಲಿಟ್ಟ ಚಟ್ಟಿ പോലെ ಬಂಡಾವು ಎಂಕಣ ಒಂಜಿ ಬಾಸೆಡ್ ಒಂಜಿ ಗಾದೆ ಈ ಹೊಸ ಮಣ್ಣದ ಗರ ಉಪ್ಪುದ ರಾಸಿದು ಬಾಡ್ಲಾಗೆ 4 ದಿನ ಕರೆದು ದಿಕ್ಕೆಲ್ಗದಿಲೆ ಕೂಡವು ನೀರಿಗದಿಲೆ ಕೂಡವು ಉಪ್ಪುಲಿಟ್ಟ ಚಟ್ಟಿ പോലെ ಬಂಡಾವು ನಾಶ ನಾವು ಗೊತ್ತಾವನು ಅಂಕಾರ ಬಲ್ಲಿ ನರಮಾನಿಗೆ ಅಂಚಾದಲೆ ಬ್ಯಾರಿ ಯಾಪಲ ಎಂಚ ಬಂದ್ಬಿಡು ಇದಾರದು ನಮ್ಮಳೆ ಬಿಡು ನಮ್ಮಳೆ ಬೀಡಿ ನಮ್ಮಳೆ ಮಂಜಿ ನಮ್ಮಳೆ ಅಂದ ನಮ್ಮ ಒಂದು ಇರ ನಾನಲ್ಲ 4 ಜನನು ಸೇರಿ ಸರ್ 6 ಜನ ಬೇವಕ್ಕೆ ಓಡೆ ಮುಟ್ಟಂಗೆ ದನಿಗಂಟನು ಮರ್ಯಾದಿದು ಕೊರ್ಪುಂಡು ಆಡೆ ಮುಟ್ಟಂಬೆ ದನಿಗಂಟು ಯಾಪ ಮುರ್ಕ ಉಂಡು ಅಪ್ಪ ದನಿ ಅರ್ಥ ಅಂಡಿ ಜನ ಬಣ್ಣ ತಳಕ್ಕೆ ಹೋಗಿ ಅಂಚಾದು ನಮ್ಮ ದನಿಗಂಟು ಕೊರ್ಪುಂಡು ದನಿಗಂಟು ಬಣ್ಣ ಎಂಕಿ ನಾವು ಅಲೆ ಇದು ತೆರೀನಾ ಏತ ಜನಕ್ಕೆ ಗೊತ್ತಿದ್ದು ಮದ ಮೇದಾನ ಮಣ್ಣಿಲ್ಲ ಮನುಷ್ಯನು ನನ್ನವನು ಜಾತಿ ಊರಾವಡಯ್ಯ ನರಮನಿ ಎಡ್ಡೆ ಅವಳು ಅಂದು ತುಂಬೇರ ಹೇಳದಾನಿಗೆ 4 ಜನ ಹೆಚ್ಚ ಮಾಡ್ಬೋದು ನರಮನಿ ಎಡ್ಡೆ ಅಪ್ಪನೆ ಬಂಡ ಮಾಸದಿಂಜು ಅಯ್ಯ ಎಡ್ಡೆ ಪೆತ್ತ ಬಂಡ ಎಂಗಿನು ಪೇರುಗಳು ಮತ್ತೆ ಮಾಸದಿಂಜಿನು ನರಮನಿ ಎಡ್ಡೆ ಅವಳು ಬಂಡ ತೈಕಾರ್ತ ಎಡ್ಡೆ ಅವಳು ಅಪ್ಪ ಜಾತಿ ಬೊಡ್ಚೋ ಬೋಡು ಬುಳೆಕ್ ಬೇಲಿ ಇತ್ತಿಲಕ್ಕ ಜಾತಿ ನಂಕ ನಿಯತ್ತಿಗೆ ಬೋಡಾದು ಬೋಡು ಅಂಡ ಬೇಲಿಗೆ ಆ ಥರ ಬುಳೆಕ್ ಆ ಥರ ಬೇಲಿ ಅಂಚಾದ ಒರಿಯಾಗ ಜಾತಿ ಬಣ್ಣ ಏನ ಅಪ್ಪೆ ಲೆಕ್ಕ ಅಪ್ಪೆನೇ ಇಜ್ಜನ್ನ ಅಣ್ಣ ಅಮ್ಮನ ತೂಪಾಯರ ಜನ ಇರು ಬಣ್ಣಿಗೆ ಅಂಚಾದ ಜಾತಿ ಬಣ್ಣ ನಮ್ಮ ಅಪ್ಪೆ ಲೆಕ್ಕ ಈರಪ್ಪೆ ಎಂಕಪ್ಪೆ ಈರಪ್ಪೆ ಗಂಟು ಮುರ್ಕದ ಬಾಯನ ತೀರೆ ಕೊರ್ಪಣೆ ಕೊರದು ಬಾಯಿರತ್ತೆ ಈರೆ ಮಹಾ ಅಂತ ದುಂಬುದವ ನೆಂಪಾಪನು ಎಲ್ಲಿಯ ಬರಾಟ ನಮ್ಮ ಕುಸಾಲ್ಟು ಹೋಗುದು ನಾವು ಬೋಡಯ್ಯ ಬೋಡು ಕುಸಾಲು ಬೋಡು ನರಮನಿ ಬಕ್ಕ ಯಾನಿತ್ತೆ ಯಾರಿದ ಕುಸಾಲು ವಾತ್ಯ ಬಿದ್ದು ಕೆಲವಕ್ಕೆ ಭಾಷೆ ನಿಂತೆ ಈ ರಂಚ ಪಾಠ ಇದು ಕುಸೋತುಣ್ಣೆ ಒಂದು ಅಪ್ಪೆ ಈರಪ್ಪೆ ಬೇತೆ ಎನ್ನಪ್ಪೆ ಬೇತೆ ಈರಪ್ಪೆ ಎಂಕಪ್ಪೆ ಎಂಕಪ್ಪೆ ಈರಪ್ಪೆ ಈರಪ್ಪೆ ಎಂಕಪ್ಪೆ ಈರಪ್ಪೆ ಎಂಕಪ್ಪೆ ಯಾನೇಶ್ವರ ಜಕ್ಕಪುರಬು ಕ್ರಿಸ್ತನ್ ಬೊಕ್ಕರಿಯ ಬೇತೆ ಜಾತಿ 25 ಉಪ್ಪಡಯ್ಯ ಇದು ಎಂಕ್ಲೆ ಬ್ಯಾರಿ ಕಟ್ಟಿಡು ತಾಕತ್ತುಂಡಾಗ ಏತರ ಪೊಣ್ಣನ ಮದುವೆ ಅವಳು ಅಂಚನೆ ದೇವೇರು ಈ ಏತೋ ಜಾತಿ ಪಣಪಣೆ ಉಂಡು ಮಾಡ್ತೀರಿ ಅಂಚಾತ ನಮ್ಮ ಅಪ್ಪೆ ಲೆಕ್ಕಸ್ತನ ಜಾತಿ ಅಮ್ಮೆ ಒರಿಯನೆ ದೇವೇರು ಒರಿಯನೆ ಲಾಯಿಲಾಹ ಇಲ್ಲಲ್ಲ ಅನ್ಕೊಂಡ ಅವೇ 6 ಒರಿಯತ್ತ ಅಂದ್ರೆ ಅಡ್ಡಿಜ್ಜಿ ಈರ್ದಾನ ಅನ್ಕೊಂಡು ದೇವೇರು ಒಂಜಾರು ಅಡ್ಡ ಮೂಜ ನಾಲ ಒಂಜೆ ದೇವೇರು ಅಂಡ ಇತ್ತೆತ್ತ ಜನಗಳು ಬಣಪೇರಯ್ಯ ಭಟ್ರೆ ದೇವೇರು ಸೆಟ್ಲೆ ದೇವೇರು ಕುರುಬು ದೇವೇರು ಬ್ಯಾರಿ ದೇವೇರು ಎಂಚುನವನು ಅನ್ನಪ್ಪ ದೇವೇರು ಒರಿಯನೆ ಹಿಂದೆ ಈರೆಗೆ ಉದಾಹರಣೆ ಅನ್ನು ಬರಸ ಬಣ್ಣ
ಬಟ್ರೆ ತೋಟಗಳ ಬತ್ತಲು ಬ್ಯಾರಿ ಬಿತ್ತಲಗಳ ಬತ್ತಲು ಸೆಟ್ಲನ ಕಂಡೋಗಳ ಬತ್ತಲು ಬರಸ ಇಜ್ಜಿ ಬಟ್ರೆಗಳೆಜ್ಜು ಎರಡು ನೀರು ದಾನೆ ಕಾರಣ ದಾನೆ ಕಾರಣ ದೇವರವರಿಗೇನೆ ಆರು ಕೊರೋನಾಗೆ ಮಾತ್ರೆಗಳ ಸಂಪಾಡು ಕೊರಜಂಡ ಮಾತ್ರೆಗಳ ಬೆಚ್ಚಾಗ ಈತ ಸಂಗತಿ ಅಂಚಾದು ತೆರಿನಾಯ ಪಂಪುನು ದೇವರವರಿಯೇ ಅಪ್ಪೆ ಬೇತೆ ಬೇತೆ ಆವಡು ನಮ್ಮಂತ ಒಂಜೇ ಅಮ್ಮಗೆ ಪುಟ್ನಾಪು ಪುಟ್ಟಯ್ಯ ಇತ್ತೆ ಬಣ್ಲಿ ಎನ್ನಮ್ಮಗೆ ಇರು ಪುಟ್ನಾರ ಅಂದಾತ್ತ ಬಣ್ಲಿ ಒಕ್ಕ ಯಾನ್ ಎಂಚಿನ ಬಂಡು ಎಂಕ ಅದು ತೆರೀಜ ಬ್ಯಾರಿಗೆ ಬಟ್ಟಲು ಬಿಟ್ಟು ಬಂದು ಮೂಳು ಅಮ್ಮೆ ಎಂದು ಯಾನ್ ಏರೇನು ಬಂಡಿ ದೇವರಿಗೆ ಈರೆಗೇರೆ ಅಂತೀರು ಅಪ್ಪ ಎನ್ನಮ್ಮಗೆ ಇರು ಪುಟ್ನವ್ರತ್ತ ಮುಂದೇನು ತಿರಿದು ವಾ ಜಾತಿ ತಪ್ಪೆ ಮಗೇನೆ ಆವಡು ಒಂಜಮ್ಮ ಜೋಕುಳ ಲೆಕ್ಕ ಬಿರುಸ ಅಂಚಿ ಇಂಚಿ ಇಂಚ ಬದುಕೊಡಯ್ಯ ಇಂದನು ತೆರಿಯಾದ ನಮ್ಮ ಜುಟ್ಟು ಜುಟ್ಟು ಪತ್ತೊಳ್ಳ ಬೆಚ್ಚಾಪಣ ಎರೆಗಣ್ಣೆ ಇಲ್ಲಾಳುತ್ತನ ಅಮ್ಮೇರೆ ಬತ್ತಪ್ಪೆ ಜೋಕುಳು ಅಂಚಿಂಚಿ ಬಡು ಕತ್ತಿ ಬತ್ತಲ್ಲ ಬೆಚ್ಚಾಪಣ ಎರೆಗೆ ಅಮ್ಮಗೆ ಯಜಮಾನ್ರಿಗೆ ಅಮ್ಮಗೆ ಬೆಚ್ಚಾಂಡು ಜೋಕ್ಲೆ ಬೇರೆ ಬೆಚ್ಚಾಂಡಲ್ಲ ಐದಾರು ಯಾನು ಮಾತಾಡಗಳ ಪಂಟುನ ಇಂಚಾನ್ ಮಣ್ಣ ನಿಕ್ಕಲೆ ನಿಯತ್ತು ಪ್ರಕಾರ ದೇವರನ್ನು ದುಂಬುದಿ ಒಂದು ಒಂತೆ ನಿಯತ್ತುಡು ಸತ್ಯ ಧರ್ಮಡು ನಡಪಲೆ ಇತ್ತೇನೆ ಯಾನು ಬ್ಯಾರಿ ಅಂದ ಈ ಊರಿ ಆಗಲೇಟ ಕೇಳಲೆ ಬ್ಯಾರಿ ಅಂಚ ಅಂದ ಕೇಳಿ ಮತ್ತೆಲ್ಲ ನಾನೇ ಮಾಡ್ಬಿಡು ಕೆಟ್ಟ ನರಮಾನಿ ಆತ ಕೇಂಡ ಯಾವಯ್ಯ ಅಂದಪ್ಪ ಆ ಏತು ಮಾಳಿಗೆದ ಇಲ್ಲಿ ಕಟ್ಟಿದೆ ಏತು ಬೇರೆ ಮಾಡ್ತದೆ ಅಂದ ಹತ್ತು ಎಡ್ಡೆ ಮೇಲೆ ಎಲ್ಲದಾನಿಗೆ ಈ 10 ವರ್ಷ ಕರೀದು ಯಾನು ಒಳ್ಳೆ ಅಂಚಿಂಚಿ ಅದು ಕೊಂಡ ಎಲ್ಲ ಯಾನು 100 ವರ್ಷ ಯಾನು ತೈಪುಣ ಸಂಗತಿ ಬಣ್ಣ ಅಂದಪ್ಪ ತೈತನ ಮನಂತ ನೀ 10 ಜನ ಬರೋಣ ಎಡ್ಡೆವನಿ ನರಮಾನಿ ಕೋಡೆ ಪೋಯ್ತ್ರಿ ಆತ ಜನಕ್ಕಳು ಪಣ್ಣು ಎಂಕ ಸ್ವರ್ಗ ಚೀಟಿ ಅನ್ನ ಅಮ್ಮೆ ಬೇತೆ ಕೊರಡು ಅಂದಪ್ಪ ಹೋಯೇನೋ ಆಯ್ಪೋತನ ನರಕ್ಕೋಗಿ ಅಂದಪ್ಪ ಈತಿ ಯಾನು ತೆರಿವನು ಅಂಚಾದು ದೇಬೇರು ಒರಿಗೆ ಅಂಡ ದೇಬೇರು ಒರಿಯ ಅಂಡ ಈ 10 ಜೋಕ್ಳಿಗೆ 10 ಭಾಷೆ ತುಲೆ ಅಪ್ಪೆನ ಭಾಷೆ ಅತ್ತ ಜೋಕ್ಲೆ ಬರ್ಪು ಭಾಷೆ ಕಲ್ಪವನೆ ಅಪ್ಪೆ ಅತ್ತ ಅಂಚಾತ ಆಕಳ ಅಪ್ಪೆ ಭಾಷೆ ಆಕಳ ಅಮ್ಮನ ಲೆಪ್ಪಣಗ ತೆರಿ ಅಂದ್ರೆ ಎಲ್ಲ ಟೈಮ್ ಇದೆ ತೂಲೆ ನಿಕ್ಕಳು ನಾಕಳು ಅಂತ ಅವು ಎಂಚಿನ ತಾಳಂ ಕೊಟ್ಟಿದ್ದು ಒಬ್ಬನಿ ಭಜನೆ ಭಜನೆ ಆ ಬಪ್ಪ ಎಂಚಿನ ದೇವರೇ ಬುಧಾರತ್ತು ಎಂಚ ಬಂದ್ಕೊಂಡು ಬಳ್ಳಿ ರಾಮ ರಾಮ ನಿಕ್ಕಳು ರಾಮ ರಾಮ ಬಂದ್ಕೊಂಡು ಪಳ್ಳಿಡುಗಳು ಒಂದು ಬ್ಯಾರಿ ಅಲ್ಲ ಅಲ್ಲ ಅದು ಬಂತು ಎಂಚ ಬಂದ್ಕೊಂಡು ಅಲ್ಲ ಅಲ್ಲ ಭಾಷೆ ತೆರಿಯ ಅಂದ್ರೆ ನಿಕ್ಕಳವರಿಯ ಮೂರಾಣಿ ಬಂಡೆಗೆ ನೋಡಿದೇನೋ ಬ್ಯಾರಿಗಳದ್ದೆಲ್ಲ ಅಂಕಾರ ನಾವೆಲ್ಲ ರಾಮ ರಾಮ ಹೇಳೋತ್ತಿಗೆ ಅವು ಕೂತ್ಕೊಂಡು ಅಲ್ಲ ಅಲ್ಲ ಹೇಳ್ತಾರಲ್ಲ ಆಲೋಚನೆ ಮಾಡ್ತಾರೆ ನಿಕ್ಕಳು ರಾಮ ರಾಮ ಪಣ್ಣೆಯನ್ನು ಅಲ್ಲ ಅಲ್ಲ 10 ಬಂಡ ಬ್ಯಾರಿದಾನೆ ಕಂಡು 4 ಗುಳೆ ಬರಬಹುದು ಆವಾಗ ಅಲ್ಲ ಅಂದಾಯ ಪಂಪನೆ ನಿಕ್ಕಳು ಪಂಪನ ದೇವರನ ಉದಾಹರಣೆ ಅವು ತೆರಿನ ಆಗತ್ತೆ ಗೊತ್ತಾಗ ನಮ್ಮ ಊರು ಬಾರಿ ಪೊರ್ಲೊಂದು ಅಂದಾಯ ಪಂಪನೆ ಗೊತ್ತುಂಡ ಮುಳಿ ಏತು ಭಾಷೆ ಉಂಟು ಕನ್ನಡೋಡು ಪುಟ್ಟಾಯಿನ ಎಂಚಲೆ ಪೋರು ಅಪ್ಪ ಕನ್ನಡೋಡು ಪುಟ್ಟಾಯಿನ ಅಪ್ಪ ಪೆದನಾಡು ಅಮ್ಮ ಅವೇ ತುಳು ಮಾತಾಡೋಡು ಪುಟ್ಟಾಯಿನ ಅಮ್ಮ ಪೆದನಾಡು ಅಪ್ಪ ಈ ಅಪ್ಪ ಅವಳ ಅಮ್ಮ ಅಂದ್ರೆ ಆ ಅಮ್ಮ ಮೂಳ ಅಪ್ಪ ಅಪ್ಪಗ ಭಾಷೆ ಬೋಡುದಾರ ಮನೆ ಒಣಪಣೆ ಅವು ಭಾಷೆ ಬಂಡವು ಬಡ್ಚಿ ಇತ್ತ ಎನ್ನ ಪುದಾರು ಬಪ್ಪೆ ಅತ್ತ ನಮ್ಮ ಹೂ ಆರುಳ್ಳೇರತ್ತ ಏರಿ ಪೈಪುಳು ಅಂದಪ್ಪ ಊರಿ ಆಗ್ಲೇನ ಕೈಲಾಗೆ ಅರೆ ಬುಧಾರು ಉಪ್ಪೇರು ಉಳ್ಳೇರ ಉಪ್ಪೇರಿ ಉಪ್ಪೇರನ್ನು ಬಂಡ ಮುಳ್ಪದ ಕಡೆ ಒಟ್ಟು ಗೊತ್ತುಂಟು ಉಪೇಂದ್ರ ಪೈಗಳು ಏರ್ಲಾಡ ಉಪ್ಪೇರ ಇತ್ತೆಲ್ಲ ಉಪ್ಪೇರ
ಎಲ್ಲದಾನಿಗೆಲ್ಲ ಉಪ್ಪೇರಂದ ಹೇಳಕ್ಕೇನು ಉಪ್ಪೇಂದ್ರ ಬಂಡ ಉಪೇಂದ್ರ ಪೈಗಳು ಬೊಡ್ಚಿ ಎಂಕ್ಲೆ ಜಾತಿ ತಾಣಗಳು ಜೋಕುಳು ಕೇಳಬೋನರ ಉಪ್ಪಂದೆ ಬಿಡಿ ಅವ್ರನ್ನ ಅಂಗಡಿ ಎಂಕ್ಲೆ ಸ್ವಂತ ಭಾಷೆಟ್ಟು ಉಪ್ಪಂದೆ ಬೀಡಿ ಬಂಡಾಯನ ಪುಟ್ಟಾಯನ ಅಮ್ಮನ ಅಂಗಡಿ ಎಂದು ಅರ್ಥ ಉಪ್ಪಂದೆ ಬೀಡಿ ಎಂದು ಮೂಳು ಬಂಡ ಉಪೇಂದ್ರ ಪೈಗಳ ಬಂಡ ಶಾಲೆ ಎಂದು ಅರ್ಥ ಭಾಷೆಗೆ ಅರ್ಥ ಅವು ತತ್ತದು ನಿಂದೆ ಉಪ್ಪಂದೆ ಇನ್ನು ಕೇಳಲಿಗೆ ಎಂಕ್ಲ ಅಣ್ಣ ಬೀಸತ್ತೆ ಬೇಡ ಇತ್ಯಾರು ಏರು ಉಪೇಂದ್ರ ಪೈಗಳು ಜೋಕ್ ನಮ್ಮ ಕೆಲವು ಸರ್ತಿ ಅವಳೆ ಪೋಯರು ಮಾರ್ಗುಡು ಆತನಿಗೆ ಆಕಳ ಪಾತ್ಯಮಗೆ ಹೇಳಿದ್ರೆ ಒಳೆ ಬಪ್ಪ ಹೊತ್ತ ಬಳೆ ಈರು ಬೆಳ್ಳೆ ಬಿಟ್ರೆ ಆಕಳ ಸ್ವಂತ ಭಾಷೆ ಬಪ್ಪೆ ಬೆಂಡ ಏರು ಅಂದ ಆ ಬಪ್ಪ ಹೊತ್ತ ಬಳೆ ಬಂಡ ಬಪ್ಪ ಸಾಹುಕಾರ ಅರ್ಥ ಈತ ನಮ್ಮ ತೆರಿಯೊಂಡ ರಾಮೆಲ ಅಲ್ಲೆಲ ಬೊಕ್ಕರಿಯ ಮಾತಲ ಒಂಜೆ ಎಂಕ್ಲ ಕೇರಳ ಲಂಚ ಒಂಜೇ ಭಾಷೆ ಘಟ್ಟದ ಮಿತ್ತಲಾಂಜನೆ ಒಂಜೇ ಭಾಷೆ ಈ ನಮ್ಮ ತುಳುನಾಡು ಉಂಡು ತುಳೆ ಮಾತೆರೆಗಳ ಬೇತೆ ಬೇತೆ ಭಾಷೆ ಬರ್ಕೊಂಡು ಆಯ್ತು ಅರ್ಥದ ಗೊತ್ತಾಗ ಅಂಚಾತ ನಮ್ಮ ಮೂಳು ಗಟ್ಟಿ ಮಲ್ಪಿಲ್ಲ ಹೂಳು ನರಮನಿಗೆ ಭಾಷೆ ಉಂಟು ಬೇತೆ ಬೇತೆ ಭಾಷೆ ಉಂಟು ಇಂಚಾದು ಜನಕ್ಕುಳ್ಳ ಪಿಡಿಸೋಟು ತೂಯರು ನಮ್ಮಲ್ಲ ದೇವಿಯರು ಬರ್ಕತ ಮಲ್ಪಂದು ಇನಿ ಮುಟ್ಟ ನಡತಂಡಯ್ಯ ಎಲ್ಲದಾನಿಗೆ ಎಂಚಿನ ಆರೇ ಗೊತ್ತು ಇಂದು ಬಂಡಿ ಲೆಕ್ಕ ಯಾಂಗ್ ಎಲ್ಲ ಸಂಗತಿಯ ಬಣ್ಣ ಈರ್ನ ಸುದ್ದಿ ಮಾತಿರ್ತಿದ್ದಿ ಪುಟ್ಟಯ್ಯ ಎಂಚೊಳ್ಳರಿತ್ತೆ ಈರಗೆ ಯಾನ್ ಬಣ್ಣನ ಬೇಜಾರು ಸಂಪಾದನೆ ಮಾಡ್ತಾನ ಕಾಸಿನ ಅಂತ ಆ ಪದೌಟು ಕೊಂಡೋದು ಪಾಡದ ತೋಟ ಈರ ಬಜ್ಜೈತ ತೋಟ ಓಳು ಒಂದು ಮೇರೆ ಗೊತ್ತಿತ್ತು ಮೇರೆಬೋದು ನಾ ಪದವು ಅವಳು ಎರಡು ನೀರುಂದ ಬೇಸಿಯಾನಾಗ ತೋಟ ಕರೆಂಟ್ ಉಂಟು ಈರ ತರ ಎಲ್ಲ ಕರೆಂಟ್ ಬಂಡೆ ನಾನು ಬಾಯಿಗಾರಿ ಮಾಡಿದೆ ಮೂಳೆ ಒಳ್ಳ ಕುಳ್ಳೆ ಬೋಡಂಡ ನಮ್ಮ ಜಾಗ ಉಂಟು ಈರೆಗತ್ತ ಕೆಂಚಿನ ಅವು ಈರೆ ಗೊತ್ತಿದ್ದ ಅನ್ನಪ್ಪ ಈರೆಗೆಂದು ಬಂಡ ನಮ್ಮ ಮಲ್ಪನಿನ ಕೆಲಸ ಹೋಗಲ್ಲೇ ಹೌದೇ ಜಯ ಅಂಚ ನಡತ್ತ ನಮ್ಮ ಅತ ಅತ ಈರು ಅತ ಯಾನ್ ಈರೆ ಬಡಿದಿ ಎನ್ನ ಬ್ಯಾರ್ತಿ ಈರೆ ಮಗೆ ಎನ್ನ ಮಗೆ ಈರದಾನೆ ಕಣ್ಣು ಕೆಂಪು ಎನ್ನ ಬ್ಯಾರ್ತಿ ಈರೆ ಬಡಿದಿ ಈರೆ ಬಡಿದಿ ಎನ್ನ ಬ್ಯಾರ್ತಿ ಈರೆ ಮಗೆ ಎನ್ನ ಮಗೆ ಎಂಚಿನ ಒಂದು ಗೆಲ್ಲು ಒಂಜಿಲ್ಲಾಳು ಕೊಟ್ಟದ ನಮಗೆ ಪಡೆಯ ಲೆಕ್ಕ ಬುಳೇನಂದ ಈರು ಬಕ್ಕ ಊರು ಬಿಟ್ಟಿಯಾರು ಅವಳು ಗೊತ್ತು ಕೊಳಿಯಾರು ಈರಗಿಲ್ಲ ಪಿರಾಯಾಂಡು ಎಂಕಿಲ್ಲ ಪಿರಾಯಾಂಡು ಇತ್ತೆ ಮಾತ ಜೋಕ್ಲೆ ಕಾರ್ಬಾರ ಒಂದು ಪಂಡಿ ಲೆಕ್ಕ ಈರೆಗೆ ಜೋಕ್ಲೆ ಎತ್ತಿತ್ತೆ ಆ ಸುರುತಾಯ ಬತ್ತನೆ ಅಂತ ಹಿಡಿದು ಬಕ್ಕ ಬಕ್ಕ ನಾರಾಯಣ ಒಂದು ಅಂದೇಯ್ಯ ಒಂಜಿ ಏನ್ ಪಾಪ ಏನಕ್ಕೇನೆ ಒಂದು ಎಳ್ಳಿಯ ಪೊನ್ನ ಮಗಳು ಇರೋಟು ಇತ್ತನಕ ಯಾಕೆ ಮದುವೆ ಅಂಡ ಮದುವೆ ಅಂಡ ಎನ್ನ ಹಣೊಂಜಿ ಬಾಕಿ ಅದು ಎನ್ನ ಅಕ್ಕೇರಿದ ಒಂಜಿ ಹಣ್ಣು ಬಾಕಿ ಬಣ್ಣ ರಾಚಾರನೆ ಇರ್ಲ ಇತ್ತ ಬೇತನೆ ಕಲ್ತದ ಮಗಳಿಗೆ ಮದುವೆ ಆಯ್ತು ಅಂತ ಎನ್ನ ಮಗಕ್ಕೆ ಆಡೇನು ಕೊಡ್ತಾರೆ ಈರ ಕೆಲಸ ಮುಗಿಂದು ನಮ್ಮ ಒಂಜಿ ಒಲಿಂದು ಬಣ್ಣ ಅಲ್ಲವು ನಡಪ್ಪವೇರು ಇಂದು ಪಂಡಿಲಕ್ಕೆ ಇರುದು ಇಂಚ ಬರ್ತನೆ ಮುಳೆ ಬರ್ತನೆ ತಾನೆ ಅಲ್ಲ ಅವಡ ನಮ್ಮ ಮಾಡುದು ಅದು ಬೇಜಾರ ಮಾಡ್ಬೇಡ ಬಂಡ ಇರು ಇಲ್ಲಡೆ ಬತ್ತಂಡ ಬಂಡಸಾಲೆ ಬತ್ತಂಡ ಯಾನು ಕೊರ್ಪುಜಿ ಪರಿಹಾರ ಬಲ್ಲಿ ಜೋಕಳೆ ಮಾತ ಪ್ರಯಾಣ ಇದನ್ನು ಆಕಳೆದುರಿಡು ಅಮ್ಮೇರಿದ ಬತ್ತನಾಗಿ ಬತ್ತನಾಗಿ ಈರೇರಿ ಯಾನಿಯರೊಂದು ಬೊಕ್ಕ ಬಿಟ್ಟಿನ ಜೋಕಳೆ ಗೊತ್ತುಂಟಾಗಿ చాలా బోర్డర్లో జనగడపడ్డా మరి శుక్రవారం దాని ఆయన పండుగ పోన కాబట్టి పండుగ బన్నా కాబట్టి తొందర అవన్నీ ఆ రెప్పటి అప్పల నాలాయన అప్ప నెల విశేష
ಅಂಚಾಂಡ ನಮ್ಮ ದಾಯ ಮೂಲೆ ಬರ್ತದೆ ಏನೋ ನೀವು ಹೊಸ ಮಂಜಿಗಟ್ಟ ಉಂಡಾಯಿ ಅಂದಿಗೆ ಭಾರಿ ಮಂಜಿಗೆ ಓ ಭಾರಿ ಮಂಜಿಗೆ ಬೇರೆ ಮಂಜಿ ಬಿಹಾರಿ ಮಂಜು ಈರೆಕ್ಕೆ ಬಿಟ್ಟು ಭಾರಿ ಮಂಜು ಅಂತ ಕೇಳಿದ್ರೆ ಈರೆಗೆಲ್ಲ ಇತ್ತವಂತ ದೂರ ಆತ ನೋಡತ್ತೆ ಅವು ಬಿಹಾರಿ ಮಂಜು ಅಂಡ ಇತ್ತನ ಇಟ್ಟು ಮಾಡವು ಹೊಸ ಮಂಜಿ ಆಯ್ತಾ ಕೆಲಸದ ಅಂಡು ಎಳ್ಳಂಜಿ ಶುಕ್ರವಾರ ನೀರಿಗೆ ಜಪಡಾವಳಿಯೋ ಅಂದು ತೂಡ್ರು ಕಾಬಾನದು ನಮ್ಮ ಮೂಲೆ ಬರ್ತದೆ ಆತನ ಈರು ತಿಕ್ಕನೆ ಕೀತು ಪಾತರು ನರಮಾನಿ ಬಂಡ ಆತೇರ್ತಾ ಇವ ಇದ್ದ ಈರುದಾಳ ಬಲ್ಲೆನ್ ಬಂಡ ಹೆಂಗ್ ಕೈಲಿ ಚಾಯೆ ಬರುವಾರ ಬೆನ್ನೊಟ್ಟಿಗೂ ಮಧ್ಯಾಹ್ನ ಹಣಸು ಮಾಡ್ಪಾರ ಮಲ್ಪಾರ ಈರು ಬಟ್ಟು ಯಾರು ಬಿ ಆಗಿ ಬಂಡ ಒಂಜುಂಡಯ್ಯ ಒಂಜುಂಡು ಇದ ಅಡೆ ಆರೇಂದ್ರ ಕೆಲಸದು ಎಲ್ಲದಕ್ಕೆ ಈಗ ಯಾತಿಲ್ಲ ಒಳಗೆ ನಾಲ್ಕು ಕೊಂಡಾಡು ಮನೆ ಪುಟ್ಟಾಯ ಪಯಮನಸು ಎನ್ನ ಕಟ್ಟಬಣ್ಣ ಜೊತೆ ಇರು ಕೊಂಡ ಬರಲ್ಲ ಅವು ಇಂಚಿ ಪಕ್ಕಲ್ತ ನಾವು ಎನ್ನ ಕಟ್ಟಬಣ್ಣ ನೀರು ಬಂಡ ಜಾಸ್ತಿ ಪರಂದು ಬಂಡ ಅರ್ಧ ಇಂಚಿನ ಬಟ್ರೆ ನೀನು ಹಣ್ಣದು ಗೊತ್ತಿತ್ತು ಎಂಜಿನ ಬಾಜನಿಗೂ ಬಂಡ ಅನುಭವ ಗೊತ್ತಿತ್ತು ಆಡೆ ಬಲ್ಲೆ ಏರ್ಲ ಬಾಜಲಕ್ಕೆ ಕೇಣದಾವಡು ಕೇಂದ್ರದಾವಡು ಬೋಡಾಯನಾಥ ಬೊಂಡದೆತ್ತದು ಪರೋಡೆ ಬ್ಯಾರಿ ಮಣಿಪಾನು ಜಯ ಮಣಿಪಾನು ಬ್ಯಾರಿ ನೀರು ಬೈತು ನೋಡೆ ಬಳ್ಳಿ ಐತು ನೀರು ಬೈತು ನೀರು ದೇವರು ಈರಗೇರು ಕೇರು ಅಪ್ಪ ಎನ್ನಮ್ಮಗೆ ಪುಟ್ನಾರು ಈರು ಬಂಡ ಧ್ಯಾನ ಬಂಡೋಣದುಳ್ಳ ಈರೆಗೆ ಹಾಕಿದ್ದ ಅಮ್ಮನ ಗಂಟುಡು ಅಂಚ ದೇವರ ಮಲ್ತನವು ಮಣ್ಣು ದೇವರ ಮಲ್ತನ ತೂ ದೇವರ ಮಲ್ತನ ನೀರು ದೇವರ ಮಲ್ತನ ಆಕಾಶ ಇದು ನಮ್ಗೆ ಮಾತೆರೆಗಳ ಹಕ್ಕು ಏರೆಲ್ಲ ಬನಾಡೆ ಇತ್ತ ಕೆಲವು ಜನ ಬಣಿಯರ ಶುರು ಮಾಡ್ತಾರೆ ಯಾರು ಊರು ಬಿಡುದು ಓಡು ಓಡಿ ಅರಬಿ ಸ್ಥಾನ ಅಮ್ಮೆ ಮಲ್ತದಿನ ಆಸ್ತಿ ಉಳ್ಳ ಅರಬಿದ ಕಿತಾಬು ಮುಹಮ್ಮದ್ ನಬಿ ಆರು ಪಣ್ಣೆಯನ್ನು ಕೇಳಿದು ಈ ಉರುಡು ಸತ್ಯವನ್ ಪ್ಯಾನ್ ಎಂಕಲ್ನ ಅಜ್ಜನ ಅಜ್ಜೆ ಭಟ್ರ ಸೆಟ್ರ ಪೂಜಾರಿಯ ಅದು ಅವು ಬೊಕ್ಕ ಬ್ಯಾರಿ ಆಗಿ ಹೌದ ಏನ್ಮಾಡ ಈ ರೀತಿ ಕಂಡೊಡುಗ ಇದ್ದಿದ್ದು ತೋಟ ಮಾಡ್ತೀನಿ ಕೊಂಚ ತಿಳಿಸಿ ಎಂಕ್ಲೆ ಏರಿಯಾಕೆ ಇಸ್ಲಾಮೈತೆ ಅಂತ ಹೋಗಿ ಇಸ್ಲಾಮ ಅಂಡ ಮಣ್ಣೊಂದು ಯಾನು ಎನ್ನ ಜಾತಿ ದಾಖಲೆಲ್ಲ ಯಾಪಲವನ್ ಪಣ್ಣು ಹಿಂದೆ ಗಡಾಯ್ ಮಲ್ಪಾಡಿ ಈ ಮಣ್ಣು ನಂಗೆ ಇಜ್ಜೇನ ಅನ್ನೋದಕ್ಕೆ ಅರಬಿ ಕಡಲು ಮಾತ್ರ ಬೇತಜ್ಜಿ ಮರಳುಗಟ್ಟಡೆ ಎಂಕ್ಲೆಗೆ ಅರಬಿ ಸ್ಥಾನ ಉಂಟು ಬೊಕ್ಕಂಜಿ ಸ್ಥಾನ ಉಂಟು ಮೂರು ಮಣ್ಣು ತುಚ್ಚುಂಡು ಆಯ್ತು ಕಬ್ರಸ್ಥಾನ ಮಾತ್ರ ನಮ್ಮ ಉರ್ಮ ಇತ್ತು ಮೆಗ್ಗೆ ಬಲಯ ಲೆಕ್ಕ ಉಪ್ಪಡು ನೀರು ಬೊಂಡ ಬರಂಡತ ಒಂಜಿ ರಡ್ಡು ತೆತ್ತದು ಕೈಟ್ಟು ಕೊಟ್ಟು ಅದು ಕೆತ್ತದು ಆ ಪಗ ಯಾನೆ ಅನ್ನ ಕೆಲಸ ಹೋಗ್ಬೆ ಈರದೆಲ್ಲ ಅಗತ್ಯತನ್ನ ಸತ್ಯವನ್ಪಯ್ಯ ಬೇಜಾರ ಮಲ್ಪಾಡಿ ಎಂತ ಮದತ್ತೆ ಹೋತು ನೀರು ಇಷ್ಟೆಲ್ಲ ಉಳ್ಳಾರ ಏನ್ ಎರ ಧೈರ್ಯ ಆತಿ ಇದ್ದಲೆ ಈರ ಸ್ವರಗಣ್ಣಗ ಎಲ್ಲ ಆಣಿತ ಹುಟ್ಟೇನೆ ಉಳ್ಳೇರನ್ನ ಭಾರಿ ಸಂತೋಷ ಅವಾಗ ಯಾನು ಅಂತ ದುಂಬು ಒಂದು ಬಂಡಿ ಲೆಕ್ಕ ಎನ್ನೊಟ್ಟಿಗೆ ಆಣುತ್ತಣ್ಣಯ್ಯ ಆಣು ಮಗೆ ಎಡ್ಡ ಬಂಡ ಎಲ್ಲ ಜೋಕರು ಮಾತಾಡಬಾರ್ದು ಪುಟ್ಟಣ್ಣಗಳು ಆಕಳು ಒಟ್ಟಿಗೆ ತಿರುಗುವರು ಒರಿಯ ಬಂಡಸಾಲೆ ತೂಪುಂಡು ಒರಿಯ ಕೃಷಿ ತೂಪುಂಡು ಒರಿಯ ಲೆಕ್ಕ ಪತ್ರ ತೂಪುಂಡು ಅವು ಮಗ ಲೆಕ್ಕ ಹಂಗ ఆయన ಅಪ್ಪ ಅಮ್ಮೆಯರು ಬಂದು ಗೊತ್ತು ಎಂಗ್ಲಾಡೆ ಬರ್ತದೆ ಎಲ್ಲಿ ಊರೊಟ್ಟಿಗೂ ಸುದ್ದಿ ಮಾಡ್ತೇನೆ ನಾನು ಇಂಚೆ ಒಂಜಿ ಬಾಲ್ಯ ವೈದ್ಯರು ಏರ್ಲ ಇತ್ತನಲ್ಲಿ ತೊಂಡು ಬೋಲೆ 3 ತಿಂಗಳು ಖಾತೆ ಆಗ ಏರ್ಲ ಬತ್ತಿಗೆ ಗೊತ್ತೇ ಎಲ್ಲ ಊರ್ಗ ಪೊನ್ನಾನಿ ಉಂಡತ್ತ ಪೊನ್ನಾನಿ ಕಡಪುಡಿಯೇ ಅಂದಪ್ಪ ನಮ್ಮ ಜಾತಿಗೆ ಇಂಚ ಉಸ್ಮಾನ್ ಒಂದು ಬುಧ ಆಯ ಯಾಕುಳ ಎನ್ನೊಟ್ಟಿಗೆ ಬೊಕ್ಕೊಂಜಿ ಆಗಿ ಹಣ ತಂದೆ ಬೇತೆ ಜನವ ಅವನು ಬೇತೆ ಜನ ಕಡೆಗಾಯ ಪೊಂಡ ರಡ ತಂದೆ ಬೇತೆ ಬರ್ಕದಲ್ಲ ತೆರಿನೈ ಭಾರಿ ಓದುದೆ ಅಂದ ಓದುದು ದುಂಬರಿಯ ಬಂಡಿ ಲೆಕ್ಕ ದಾನೆ ಆತನ ಬಣ್ಣ ಹಣ ಗಾಡಿ ತಪ್ಪು ಎಂದು ನಿಂತು
ಮಣ್ಣು ಬರಲೆ ಬಂಗಾರು ಬರಲೆ ಹಾಗೆ ಲೆಕ್ಕ ಒಂಜಿ ಓಹೋ ಆ ತೆಡ್ಡೆ ನನಗೆ ಅಂದ ಅಂಚದು ನನ್ನ ಕಾಯಿಡ ಭಾರಿ ವಿಶ್ವಾಸ ಏತೋ ಸತ್ಯ ಅವಳೆ ಮೂಳೆ ಮಾತ ಊರುಂಡು ತೂಲೆ ಅರೆ ಪಟ್ಟೆ ಪ್ರಾಯ ಆಯ್ಯ ಒಂಜಿ ದಿಕ್ಕಡ ಮಾತಾತು ಆ ಉಳ್ಳೇನ ಗಂಟು ತೊಂದರೆ ಅಂದಪ್ಪ ಓಡೆ ಬೋಂಡ ಏ ಉಸ್ಮಾನ್ ಉಸ್ಮಾನ್ ಓಡೆ ಹೋಯ್ತು ಏ ഓടെ നീലവനെ അപ്പൊ ഞാൻ എത്ര പിടിച്ച് എന്താ മിണ്ടാലേ മിണ്ടാന്നറിയുന്നത് ഞാൻ ഈത്ത് പറമ്പെ 6x10 ദാനെ മക മണിപ്പാതിനെ ജന അടുത്താണ്ട നീ നേരത്തെ വന്നില്ലേ പറഞ്ഞ പോലെ നമ്മുടെ പുതിയ മഞ്ചിയുടെ പേരെന്തായി അത് ഇന്നലെ ആയിട്ടില്ല ഇന്നായി നോക്കൂ എന്റെ അമ്മയുടെ പാർട്ടിയുടെ ജന ಹೊಸ ಮಂಜಿದ ಬೇರೆ ನಾನಂಡ ಮಗ ತೂಯನ ಕೇಳಿದಾಗ ಅವು ಕೋಡೆ ಆಗ್ತದೆ ಇನಿ ಆಗ್ತದೆ ಕೋಡೆ ಆಗ್ತದ ಬಗ್ಗೆ ಇನಿಯಾರ ಬಾಕಿತ್ರ ಒಣಸ ಮಾತ್ರ ಮಂಜ ಅಂಚಳೆ ಇನ್ನ ಆಯ್ನ ಈ ನೋಕಿನ ಅದೇ ಆಯ್ವಾ ಪರ್ವತಿನ ಪರ್ವತಿನ ಕೆಲವು ಸರ್ತಿ ಆಗ ಅಂಚಲ ಒಂದು ಪರತನೇ ಪಸತ್ತು ಹೆಣ್ಣು ಇತ್ತಾಗ ಪರತೋ ಉಪಸತ್ತೋ ಒಂದು ಗೊತ್ತಾಗ ಪೂಜೆ ಮಂಜೆ ಆಯ್ನ ಮನೆ ಆಯ್ತು ಅಪ್ಪ ಪಣಿಕಾರಲ್ಲ എടുത്തു ഓരൗത്തുവ ഓ നേരെ അസറായി പിന്നെ ഇങ്ങനെ പണിക്കാർ മಧ್ಯಾಹ್ನ പീച്ചിട്ടുണ്ടായ്യ എനിക്ക് പുറത്ത് പോയിന വേലത്താത്ത ಕೆಲಸದಾಗ್ಲಂತ ಕೆಲಸ ಬಿಡ್ದು പോത്തുന്നു അപ്പൊ നമ്മ ಮಂಜಿനെ നോക്കി അവല്ലേ അപ്പോ പിന്നെ ഔത്ത് പോ അപ്പോ പറഞ്ഞ പോലെ മഞ്ച് പുതിയ മഞ്ച് അല്ലേ മോനെ പനി തേച്ചു പണി അല്ലേ പനി എന്ന് വെച്ചാ പണി പുതിയ മഞ്ച് അപ്പോ പുതിയ മഞ്ചി എന്തൊരുവൻ കാഴ്ചയാണ് കണ്ടിടുന്നേ ഞാനും എന്തൊരുവൻ കാഴ്ചയാണ് കണ്ടിടുന്നേ ഞാനും യാതൊരു ലാഭമാണ് കേട്ടിടുന്നേ അന്ത മുസ്ലിം സോദരരുറങ്ങിടുന്നേ വരവിൽ അന്ത മുസ്ലിം സോദരരുറങ്ങിടുന്നേ വരവിൽ അട്ടഹാസം കൊണ്ടുവാണം എന്തൊരുവൻ കാഴ്ചയാണ് കണ്ടിരുന്നേ നിക്കട്ര എന്ത് പറ്റി മോനെ പാട്ട് കേട്ടപ്പോ സുജാത്ത് കയറി എങ്ക ഞാനൊന്ന് പറ പാട്ട് പണ്ടിരുന്നായി എന്റെ അർത്ഥത്തിന പാട്ട് മണ്ണാങ്കാട്ടി ഗാഡി കയറും തലകുറുക്കാവുന്നു നിനക്ക് എന്തെങ്കിലും മനസ്സിലായില്ല ಬೊಕ್ಕೊಂಜುಂಡಯ್ಯ ಈ ಪಾಠ ಕೇಳಿನಾಗ ಜನಗಳು ತಲೆ ಕುರ್ಕೊಂಡತ್ತ ಅವು ತೆರೆದನ್ನಾಡು ಈರ ಜವನಡು ಈರನ ಕೆಲವು ಪದ ಕೇಳನವೆಂಕಿ ಈ ತರ ನೆಂಪುಂಟು ಬ್ಯಾರಿ ಅದು ದೂರ ಸಾಲ ಸಾಲಡು ಊರ್ದ ಗುರುಕಾರ್ನಾಕ್ಳು ಮಾತ ಕುಳ್ಳೋಡಯ್ಯ ಈರ ಶುರು ಮಾಡ್ಕೊಡಲೆ ಅನ್ನ ಬಣ್ಣದ ಎಂಚಿನ ಅಣ್ಣ ಬೇರೆ ಗೊತ್ತು ಅಂದ ಪಾಠ ಆಯ್ತಾ ಅರ್ಥ ಗೊತ್ತಾವಡು ಜೋಕುಳು ಮುಳ್ಕೊಂಡ್ಲ ಪಾಠಗಳನ್ನದ ನಿದ್ದರು ಜನ ಅವು ಪಾಠ ಬುತ್ತಿನ ಸತ್ಯ ಅಂಚೆ ನಂಬೇಳ ಹಾಗೆ ಅರ್ಥ ಆಗ್ತೀವಿ ಅರ್ಥ ಆಪ್ನೆ ಬರ್ತಿ ಮಣ್ಣಂಗಟ್ಟಿ ഇത് പുതിയ മഞ്ഞ് കണ്ടിട്ട് ഞാൻ ആ പഴയ പാട്ട് പാടിയത്
അല്ലാഹു ബർക്കത്താക്കുന്നില്ല മോനെ. നേരം വൈക്ക് നടന്നോനെ അല്ലാഹു ബർക്കത്താക്കാണ്ട് പിന്നെ ആരെ ബർക്കത്താക്കണ്ടു? ദുനിയാവിലെ രണ്ടേ ജാതി. എത്ര? രണ്ട് ജാതി. ഏതെല്ലാം? വിശ്വാസിയും വിശ്വാസം ഇല്ലാത്ത. വിശ്വാസനെ ഇസ്ലാം എന്ന് പറയും, വിശ്വാസം വിശ്വാസം. എന്തോ ചെയ്യട്ടുമാണ്. അല്ലാഹുത്താല കാണുന്നുണ്ട് എന്നുള്ള ഒരു ഓർമ്മ വേണം. അതാണ് പാട്ട്. എന്തൊരുവൻ കാഴ്ചയാണ് കണ്ടിടുന്നു ആന്ന് വിചാരിക്കും. അല്ല ആയ കടുവ പേരമാൾ പൂജയെ കണ്ടു. ആയ ഇസ്ലാം വിശ്വാസം. ആ പുതിയ മഞ്ഞ് വെള്ളത്തിൽ ഇറക്കണ്ടേ? എപ്പോ എപ്പോ പറഞ്ഞ ഞാൻ അല്ലാഹുത്താനെ വിചാരിച്ചിട്ട് പറഞ്ഞു തരാം. നീ എഴുതി വെച്ചു, എനിക്ക് പിന്നെ മറന്നുപോകും. എന്ത് ಹಲಾಕಿಂದ ನಕ್ಕಲಿಡೋದು. ഞാനൊಂದು 1000 ಸರ್ತಿ ಪಂಡು ದಾಂಡಯ್ಯ ಬಜಿ ಕುರ್ತೆಲ್ಲ ಮಲ್ಗು ಇಂಚಿನಾಕ್ಲೇನು ತೂದೇ ಕೆಲವು ಜನ ಮಾಡ್ಬಿಡ ಬ್ಯಾರಿ ಜಾತಿಯ ಕುರ್ತೆಲ್ಲದು అందువల్ల జనకులే తూవేర తిక్కుని ఇంచినవే బజి బజి బ్యారు ఎండాల కత్తన సాంచా ఇస్లామును తూపేరు ఇంచిన తూపేరు నేను అరపట్టెట్టు కాసు ఎత్తుండు బండసాలెట్ ఎత్తు సామాను ఇస్లాం బండ ఆతు స్వచ్ఛ നക്കാൻ പാടില്ല. അതെ ഞാൻ പഞ്ചസാര ഇട്ടില്ല കല്ലാതെ മറ്റെന്താ വെള്ളിയാഴ്ച രാത്രി പുതിയ മഞ്ചി വെള്ളത്തിൽ ഇറങ്ങണം. ഇപ്പൊ ഇറങ്ങിയിട്ടുവായി പൊസം മഞ്ചിനെ അറിയപ്പെടും. ഇറങ്ങട്ടെ. ഇറങ്ങിയ മഞ്ചി നേരെ മൂളിക്ക് ഇന്ന് മൽപ്പേക്ക് പോയി. ഇപ്പൊ പോയിട്ടുവായി മൽപ്പെന്ന് മീൻ നോക്കട്ടെ പറഞ്ഞ പോലെ ഇപ്പൊ എന്ത് മീനുണ്ടാവും? എന്തുണ്ടാവും? എട്ടിയ ചേടയോ മണ്ണാങ്കട്ട എന്തെങ്കിലോ. മണ്ണാങ്കട്ട ഇതണ്ട എട്ടിയ ചേടയ എന്ത് മണ്ണാങ്കട്ട അവന് പാത്ര പണപൂജ ഭൂതായ ബംഗുടന എട്ടിയ ഇങ്ങനെ മണ്ണാങ്കട്ടയല്ല പറയല മണ്ണാങ്കട്ടി പറയുന്നത് പണ്ട മണ്ണ തറയ്ക്കുള്ള മണ്ണ് ശരിക്കും. എന്നിട്ട് നേരെ പോട്ടു നേരെ പോയാ നേരെ പോയിട്ട് ചരക്കല്ല കാലിയാക്കണോ. ഏടെ ബട്ടക്കോളി എന്നല്ലേ അങ്ങ് മനസ്സിലായി. ബട്ടക്കളോ ആടെല്ല ചരക്ക് കാലിയാക്കി ആടെന്ന് പുതിയ ചരക്ക് നിറച്ചിട്ട് നേരെ ഇങ്ങോട്ട് മടങ്ങി കാര്യം സലാമത്തായി. പറഞ്ഞ പോലെ ഇനിയൊരു പണിയുണ്ട്. നീ ഇങ്ങനെ ആയാ പറ്റൂല. എത്ര കാലമായി നമ്മളെപ്പുറം കൂടി. ഞാനെന്ത് ഇന്നോ നാളെ ഞാൻ എവിടെയെങ്കിലും അപ്പുറം ഇപ്പുറം ആയിപ്പോയി മോനെ നീ വയ്യാതാറോ. ഇത് ഇനി ഞാൻ പറയാനില്ല. നീ ഇതാ ഒന്നോ ഒരു പീഡിയ അതല്ലെങ്കിൽ കുറച്ച് കൃഷിപ്പണി എന്തെങ്കിലും ആക്കിട്ട് നിന്റെ കാലിൽ നീ നിൽക്കണം. ഞാൻ കാണുന്നോ ഏതായാലും നീ നന്നാവണമോ. ഇത്ര ಅದು అదేంటంటే యానొంದು ಎಡ್ಡೆ ಪಾತ್ರ ಆಗ ಮೂಡು ಬಣ್ಣೆ ಇಲ್ಲಾಳು ಪಣಿಯರ ಎಡ್ಡೆ ಆಪಿ ಜೋಕ್ಲೇದ್ರು ಮಗ ಈತ ವರ್ಷ ಆಯ್ಜ ನೋಡ್ತು ಎಂಕಲ ಪ್ರಾಯ ಬೋಯ್ಜ ಓಳ್ಳ ಯಾನ ಅಂಚಿಂಚಿ ಆದು ಬೋಂಡ ಈತ ಆದಿಟ್ಟು ಬೂದಿಯಾರ ಬಲ್ಯತ್ತ
ಅಂಗಡಿ ಮಲ್ತು ಬರ್ಬೇಕು ಅವತ್ತನ್ನೋದೆ ಬೆನ್ನಿ ಮಲ್ತು ಬರ್ಬೇಕು. ಈ ಎಡ್ಡೆ ಅವಡು ಮಗ ಅಯ್ಯಲೆ ಬರೆದು ಬಾಡಿ ಬೊಕ್ಕಂಜುಂಡಯ್ಯ ನಿನ್ನಮ್ಮ ಮಲ್ಪನ ಕೆಲಸನು ಮಲ್ಕೊಳ್ಳಿ ಅತ್ತ ಪಕ್ಕ ಆರೆ ಚಿತ್ತ ಏನಿ ಕುಟೆಲ್ಲ ಆದ್ಯ ಕಾರ್ಯ ಬರೇನ ಬಂದಾಗ ಒಟ್ರಾಸಿ ಬರೆ ಹಾಕಲ ಬಂಡ ಬರೇನ ಬರಿನ ಜಾಗವು ನಕ್ಷಿ ಮಂಜಿರ ಕಾರ್ಯ ಮಾಡು പിന്നെ ಅದು ಕುತ್ತು ಓ ಎಂಚಿನಾಯ ಅವು ಯಾನ ಎಕ್ಕಡೆ ಬಂಡಿಜೇನು ಅವು ದಿನ ಪೊಯ್ಲಕ್ಕ ಅಂಚನೆ ಇತ್ತೆ ಓಡೆ ಮುಟ್ಟುಕೊಂಡು ಗೊತ್ತುಂಡ ಇರದು ಓನಸು ಮಾಡ್ಕೊಡಂಡ ನಮ್ಮ ಬಟ್ಟಲ್ಡೆ ಅವಳು ಎನ್ನೊಟ್ಟಿಗೆ ಆತ ಯಾವನು ಏನೇ ತೊಡಂಗು ಯಾನೇ ಮಾಡೋದು ಶುರು ಮಾಡುದು ಅವಲ್ಲ ಅವಲೇ ಅಯ್ಯ ಬಂಜಿ ಇಂಟ್ಲ ಗೊತ್ತಾಗ ಜಾಗ ಅವನ ನಮ್ಮನೆ ಮಾಡು ಎನಿ ಮದಿ ಎಣಿ ಅಂದ್ರೆ ಭಂಡಾರಿ ಆಯಾಗ ಮದುವೆ ಮಾಡ್ತಾರೆ ಎಂಟು ದುಃಖ ಬೇತೆ ಉಳಿದಿ ಹೊಡ್ಚಿ பொண்ணுடைய புதர் பண்ணக பீசத்தி நாடுவయ్య அது விரோಧ ನನ್ನ ಪಣ್ಣಾಗ ಬೀಸತಿ ಮಾಡಿಯಾರ ತಾಯನೇ ದಿಗಲೇ ಮಾಡೋಣ ಅಂದಪ್ಪ ಒಂದೊಂದು ಕೇಂದ್ರ ದಾದನೋ ಒಂದು ತರ ಇಜ್ಜನಾಯಿ ದಾನಕ್ಕೆ ದಾನೆ ಅದು ಬಿಟ್ಟು ಮೇನೆ ಒಂದು ಚೂರು ತತ್ತನೆ ಅಲ್ಲೇ ಮನೆ ಒಯ್ಯನ ಕೇಳಿದೆ ಅದೇ ಒಕ್ಕೊಂದಕ್ಕ ಅಂದ್ರೆ ಅಷ್ಟೊಂದು ಬೇಡ ಬಗ್ಗೆ ಎಂಚೆ ಬಿಡ್ಬುಣೆ അപ്പൊ എഴുതിയ ശരിയുണ്ടല്ലേ അപ്പൊ ഒരു കാര്യമുണ്ട് എന്ത് കാര്യം ആ നീ എഴുതിയ കാര്യം ഇതെന്ത് ഇത്ര ഇത് తెచ్చలా దీంట్లో వంజేల కలదు ఎంచిన బర్రం ఉండాలే గోపాల భట్టాచార్యులకు పది వజ్జి అంబేడ్కర్ ఎంచిన బర్రం ఈయన ఎందనేలా బాಯ್ക്കുന്നത് ಎಂದು ಬಾಯಕ ಓದೋಲಿ ಬಂದು ಅವು ಇದು ಕೇಳ್ಯಾರ ಅವನ್ ನಮ್ಮ ಬರವು ಅಂತ ಮೂಳೆ ಕೈತಿ ಆಯ್ತು ಅವಳಿಜ್ಜಿ ಬಾಯ್ಕಲ್ಲೇ ಅಪ್ಪರೆ ಪಣಿ ನೀನ ನೀ ಬಾಯ್ಕಿಟ್ಟು ಚಾನ ಪರಕು ಬರೋಣ ಏದು ಚಾನ ಪರಕು ಮಾಗನ ಚಾನ ಪರಕು ಅದನ್ನು ಮನೆ ನಿಂದ ಪಾಪ ಅಂತ ಕುಂದುಂಟಾಡ ಅಳತಾನೆ ಎಂಟು ಕೋಪರ ಅಂಟ ಪುರುಷೋಡು ಅಲ್ಲಪ್ಪ ಅಂಟ ಪಣಿಯರಾವನ್ ಸೇನೆರೆಗೆ ಓದುದು ಬನ್ನೋಡು ಮಗ ಅಂದ ನಮ್ಮ ಪಣ್ಣಗಾಯ ಮಗನ ಸೇನೆರೆಗೆ ಓದುದು ಅನ್ಬೇಕು ಅಪ್ಪಕ್ಕ ಕೇಳೋಡ್ತೇವೆ ಗುಡ್ಡ ಅಳಪ್ಪಾರ ಮಗನ ಜಾನಪರಕ ಅಲ್ಲ നമ്മളെ ജനപ്പരക്ക് മകളെ നമ്മളെ ജനപ്പരക്ക് നമ്മളെ ജനപ്പരുന്നുണ്ടോ ഇല്ല എവിടെ പോയി അതെ ചില സത്യമാണ് ഇന്ന് വെള്ളിയാഴ്ച ഇതിന്റെ പണിയില്ല ഇല്ല അയാള് പുറത്ത് പോയി എപ്പോ വരൂ നാളെ വരൂ നാളെ സ്വഭയ്ക്ക് ചില പുള്ളിയ കണ്ടാൽ വരും ചേനപ്പറോട് ചേനപ്പറ പുതിയ മഞ്ചിരക്കാര് ചെയ്യണമെന്ന് കൽപ്പിച്ചിന് അതുപോലെ ചെയ്യണം പോലും ഇതിനെ വായിച്ചിട്ട് പറയണോ ഇതിനെ ആർക്ക് പറയണോ ചേനപ്പറക്ക് പറയണോ ആര് പറയണോ ഉസ്മാൻ എന്തെന്ന് 10 ವರ್ಷ ಬದುಕಣೆ 5ನೇ ವರ್ಷಕ್ಕೆ ಹೋದೆ ಎಮ್ಮೆಣ ಮಾತೆ ಎಂಕಲೆ ಉರಿ ಮರ್ಕಲಕ್ಕನೆ ಬೇಗ ಏತು ಸರ್ತಿ ಮಣ್ಣು ಇದ പറഞ്ഞ തലക്കെടുത്തു ഈനെ
നമ്മളെ ചേനപ്പുറത്ത് നാളെ സഭയ്ക്ക് നീ വായിച്ചിട്ട് പറയണം. ആർക്ക് പറയണം? ചേനപ്പുറത്ത് പറയണം. എന്തെന്ന് പറയണം? ആര് പറയണം? ഞാൻ പറയണം. എങ്ങനെ ഇപ്പൊ തലക്ക് പോയി അല്ലെ? ಆತು ಬಂಗಡುಗೊಂಡು ಕೆಲವಂತರ ಪಿಂಚಿನ ತರ ಉಂಟು ಮಟ್ಟ ಸುಲಭಡು ಒಂದು ಹೋಯ ರೈತ ಬಂಗಾಂಡ ನೆನಪು ಇದೇ ವರಿಯರ ಹತ್ತು ದಿನಗ ಒಂಜರ ಹತ್ತುಕೊಂಡ ನಮ್ಮ ಮಂಜಿ ಉಳ್ತೋಡೆ ಹೋವೆ തനിക്ക് പോയെന്ന് പറഞ്ഞില്ലേ നോക്ക പോയതൊന്ന് മെല്ലെ പുറത്തിറങ്ങിയിരിക്കും മോനെ ഒന്ന് പുറത്ത് വരട്ടെ ഞാൻ കേട്ടിട്ട് പറയണോ ഞാൻ സഭയ്ക്ക് നാളെ ചേനപ്പുറത്ത് ഈനെ ಕೊಟ್ಟು ನಾನು ಹಾಳಾಗ್ತಿದ್ದು ಎಂಚ ಕೊಂಡು ಅಂಚನೆ ಬರ್ತ ಸುರುತ ತಾರೆ ಅಕೇರಿ ಅಂಡ್ ಒಂಜುಂಡು ಒಕ್ಕೊಂದು ಬಂಡ್ರಿ ಬೊಕ್ಕ ಲಂಗರ ಬಂಡು ಬೊಕ್ಕ ರಟ್ಟನೆ ಶುರು ಮಾಡ್ಬೋದು നല്ല ബാക്കി നല്ല മുഞ്ചില ബാക്കി എങ്ങനെ കേട്ടിട്ട് പറയണോ സഭയ്ക്ക് നാളെ ഈനെ ചേനപ്പുറത്ത് ഞാൻ ಹೋಗ್ತು നാളെ 7 ವರ್ಷ ಬದಲು ಸಾಧ್ಯ അതിന്റെ ಮಂಗ 10 ಮಾಡ್ತಾರ ಒಂದು 10 ನಾವು ನಾನು 27 ವರ್ಷದಲ್ಲಿ പറയണം നാളെ സഭയ്ക്ക് ഈനെ ചേനപ്പുറത്ത് ഞാനി ಹೋಗ್ತು ആയി ബാപ്പ ആയി വല്ലാത്തൊരു സ്വത്ത് അപ്പോ പറഞ്ഞത് എപ്പോ സഭയ്ക്ക് നാളെ സഭയ്ക്ക് ചേനപ്പുറത്ത് ഈനെ ഞാനി ಹೋಗ್ತು കല്ലും തട്ടി എന്നിട്ട് കല്ല് പറ്റി അതിന് ചോരം പൊട്ടി അതാ അല്ലാ ഇതിന്റെ മഴ ಮಂಜು ತಟ್ಟಿ ಕಲ್ಲು പൊട്ടി പൊട്ടിയ ಕಲ್ಲು ചോറ് പൊട്ടി അതാ പണിക്കാരെല്ലാം കൈക്കാലടിച്ചിട്ട് ആടെ വീണു നിനക്കെന്താ അനുമാനത്തൊക്കെ വലിയ ശൈത്താന്റെ വെളിയായല്ല നിക്കട്ടെ ಓ ಕೊಡ್ತಾರ ಓ ಪಂಡಳ ಓ ಮಾಂಸು ಅಣ್ಣನ ಮಕ್ಕಳು ಬರ್ತಾರ ಇದೊಂದು ಕತೆ ಅಂಡತ್ತೆ ನಮ್ಮ ಹೊಸ ಮಂಜಿನಿ ಸಂಭವಿಸುತ್ತೆ ನೀರು ಜಪಡ 10 ಮಾರ್ಕು ಮೊದಲು ಒಂದು ಕಲ್ಲು ತಾಂಟುಂಟು ಮಂಜಿ ಬುಡ ಬ್ಯಾರಿ ದಾದ ಬುಡಾದ ಹೋಗುದು ಅಂಚನ 10 ಮಂಜಿ ಮಾಡು ನಿಕ್ಕಳೆ ಗೊತ್ತುಂಡತ್ತ ಬ್ಯಾರಿ ನೆತ್ತರು ದೇವರಾಗಿಪ್ಪಡು ಎನ್ನ ಮಂಗೆ ಮಲ್ಪಾಡಿ ಅವಧಾನ ಇತ್ತೆ ನಿಕ್ಕಲ್ನ ದೇಬೇರ್ನಾಕ್ಳು ಬ್ಯಾರಿಗೆ ಕೈಕಾರ ಕೊಟ್ಟು ತಾಂಟಿಯರ ಬಿದ್ದಾಡಿನಿ ದೇವರಿಗೆ ಬ್ಯಾರಿ ಆಗುಂಟು ಅಪ್ಪ ಏನು 8 ದಿನ ಪಡೆದು ನಿಕ್ಕಳೆ ದೇಬೇರು ಕಲ್ಲಾದು ತರದಂಟ ಇನ್ನು ಅದು ಕೊಡುವು ಅಪ್ಪ ಒಂದು ಉಪಕಾರ ಮಾಡಿ ಏನು 8 ದಿನ ಎಂದತ್ತ ಹೊರ ನಿಕ್ಕಲೆ ದೇಬೇರೆ ದೇಬೇರೆ ಒಯ್ಕಾತರ ಇರು ಬ್ಯಾರಿ ಮಂಜಿಗೆ ತರದಂಟ ಇನಿ ಬ್ಯಾರಿ ದಾಲ ಅಂಚನ ನಳಮಾನಿ ಹತ್ತು ಈರೆಗೆ ಎಂಚಿನ ಆವುಡೊಂದು ಬಣ್ಣ ಬ್ಯಾರಿ ಖಂಡಿತ ಮಲ್ತದು ಕೊರೊಂದು ಬಣ್ಣದೊಂದು ಎಡ್ಡ ಪಾತ್ರ ಬಣ್ಣಗೆ ನಿಕ್ಳು ಅರೆ ನಿಕ್ಳೆ ದೇಬೇರೆ ಅಂತ ದೇಬೇರೆ ತಡೆ ಹೋಯರು ನಿಕ್ಳೆ ದೈ ಹೌದಾನೆ ಪನೋಳಿ ಅಂದನ ಕೂಡ ಎನ್ನ ಭಾಷೆ ನಿಕ್ಲೆ ದೇಬೇರೆ ಅರ್ಥ ಮಾಡಿ
ಹೇಳಿದ್ರು ಮಾತಾಡಿದ ಹುರಿಯಲ್ಲ ಅಂತ ಅವ್ವನ್ನ ಬೇಬೇರು ಒರಿಯನೆಂದು ಯಾನು ಏತೋ ಸರ್ತಿ ಪಣ್ಣ ಜೋಕ್ರೆ ಭಾಷೆ ಅಮ್ಮಗ ಅರ್ಥ ಜಣ್ಣ ಅಮ್ಮೆನಂಬೆ ಮಗೇಳು ಅವನ್ ಆಪಗ ಎನ್ನ ಭಾಷೆ ಎನ್ನ ನಿಯತ್ ಯಾನು ದೇವರಡ ನಟ್ಟೊಂಡಾವತ್ತ ಅಲ್ಲೇ ಮನೆ ನಮಕ್ ಎಂದೊಂದು ಅರಿಯಿಲ್ಲ ಮನುಷ್ಯಮ್ಮ ಅಲ್ಲೇ ಅಲ್ಲ ಒಂದೇ ಕುದುರತ್ತು ಅಲ್ಲ ಒಂದೇ ಕಳಿ ಆರಿಕ ಅಲ್ಲೇ ಇದು ಅಲ್ಲ ಒಂದೇ ಕುದುರತ್ತ ಕರಾಮತ್ತ ಆರ್ಯ നമുക്ക് ഏതായാലും പണിക്കാർക്ക് ഇടങ്ങാറ് തട്ടാൻ പാടില്ല അല്ലേ നമുക്ക് ദ്വാർക്കും അല്ലാവുന്ന ദ്വാർക്കും ബടിയുടെ വെക്കുന്ന നീ പിടിച്ചോളൂ നീ പിടിച്ചോ ಯಾರಿಗಿಲ್ಲ ಬಡಿ ಉಳ್ಳವನೇ ಬಡಿ ಬಡಿ ഒരു കല്ലാത്ത വിളി മോനെ മനുഷ്യന്റെ വിളിയല്ല ಎಲ್ಲ ಅದ ಎಷ್ಟು ಕೈ ಕಾಣುಂಟು ಕೈ ಕಾಣುಂಟು ಅದ ಇಡ ಇಪ್ಪರ കൊല്ല മോനെ ಬೆದರ ಬೇಡ ಬೆದರು ಬೇಡ എന്ന് പറയുന്നത് ಬೆದರು ಬೇಡ എന്ന് പറയുന്നത് ബെതിര് വേണ്ട എന്ന് പറഞ്ഞാൽ നീ എന്തെന്ന് മനസ്സിലാക്കിനെ മുളക്കഷ്ണം വേണ്ട മാപ്പിളച്ചതിന് മുള ഈ അണക്ക് കൈക്കാൽ നിറക്കുന്നുണ്ട് കാര്യങ്ങൾ ബെതിര് പോട്ടെ കൈക്കാൽ നിറക്കുന്നുണ്ട് കണ്ട കൊണ്ടില്ല നീ കണ്ടാലല്ലേ പേടിയാന്ന് നീ അപ്പുറം ಆಯ್ತು ತೂಂಡ ಮೋಡಿ ಕೆಡಪಿಗೆ ತರಟ ಮಿತ್ತು ಬತ್ತು ಜತ್ತಲ್ಲ ನಿಂತರು ಪಪ್ಪ ಸಾಹುಕಾರನಿ ನಾ ದುರ್ಗಾ ಪರಮೇಶ್ವರಿ ದೇವಿ ಒಟ್ರಾಸಿ ಯಾನು ಓಡುಳ್ಳೆ ಎಂಜಿನ ಸೂತ್ರ ಪಂಡದೆ ಎಂಕ ಅರ್ಥ ಇದು ಕನ ಕಟ್ಟನೇನ ಯಾನು ಎಚ್ಚರಿಕೆ ಉಳ್ಳೇನ ಇದು ಸತ್ಯವೇ. ಶಾಂಭವಿ ನದಿಯಲ್ಲಿ ಲಿಂಗರೂಪದಲ್ಲಿ ನಾನು ನೆಲೆಸಿದ್ದೆ. ನಿನ್ನ ನಾವೇ ನನ್ನ ತಲೆಗೆ ತಾಗಿದ್ದರಿಂದ ರಕ್ತ ತೋರಿ ಓಡು ಓಡು ಬಡದು ಬ್ಯಾರಣ ಮಂಜಿಗೆ ಕರೆ ತಾಂಟಾಯ್ನಾಗೆ ಉದ್ದೇಶಪೂರ್ವಕ ಅಲ್ಲಪ್ಪ ಈರಗೆ ಏರ್ಲ ಸಿಕ್ಕಿಗೆ ಪಾಪದಾಗಿ ಎಣ್ಣ ಮಂಜಿಗೆ ಇರು ತರೆ ತಾಂಟದು ಈರೇರು ಪರಮೇಶ್ವರಿ ಪರಮೇಶ್ವರಿ ಬಣ್ಣ ದೇವಿ. ಜಾತಿ ಬೇರೆಯಾದರೆ ಏನಂತೆ ನೀತಿ ಒಂದೇ ಅಲ್ಲವೇ? ಮಣ್ಣಿನಿಂದಲೇ ನಿರ್ಮಿಸಿದ ಪಾತ್ರೆಗಳಿಗೆ ಬೇರೆ ಬೇರೆ ಹೆಸರಿಟ್ಟು ಕರೆಯಬಹುದು. ಮೂಲತಃ ವಸ್ತು ಮಣ್ಣು ತಾನೆ. ಬಂಗಾರದಿಂದ ಆಭರಣ ಹಲವನ್ನು ರಚಿಸಬಹುದು. ಮೂಲತಃ ವಸ್ತು ಬಂಗಾರ ಒಂದೇ ಅಲ್ಲವೇ? ಹಾಗೆಯೇ ದೇವರೊಬ್ಬ ನಾಮ ಹಲವು. ಅವು ಅಂದಪ್ಪ ಮಣ್ಣದ ಪಾತ್ರ ಗಂಜಿ ಬೇಯ್ಪಾತು ಉಂಟು. ಕೆಲವು ಜನ ಬೇತೇನೆ ಬೇಯ್ಪಾವೇರು, ಕೆಲವು ಜನ ಬೇತೇನೆ ಪಾಡದು ಕುಳಿಪಾವೇರು. ಹಾಗೆ ನೀನು ಸತ್ಯಾತ್ಮ ಧರ್ಮಾತ್ಮ, ಆದ್ದರಿಂದಲೇ ನಿನಗೆ ನಾನು ಪ್ರತ್ಯಕ್ಷಳಾಗಿದ್ದೀನಿ. ಬದುಕೊಂಡು ಬ್ಯಾರಿ ಇಜ್ಜಂಡ ಈ ಸುದ್ದಿ ಒಳ್ಳ ಊರಿ ಹಾಕ್ಲೆ ಗೊತ್ತಂಡ ಬ್ಯಾರಿ ಹಾಕ್ಲೆ ದೇವಿನ ಕರೆ ಹಾಕೊಂಡಿದೆ ಲಕ್ಷ್ಮಿ ನೀರೇ ಬೋಡು ಬೋಡು ಬಟಾಂಟ ಸಾಗಿಸಿ ನಾನು ಎಡ್ಡೆಂದು ಬಣ್ಣದ ನೀನು ಒಳ್ಳೆಯವನು.
ಈರಿನ ಕ್ರಮಣೆ ಅಂಚನ ಎಡ್ಡೆಂದನೆ ಇವಳು ಆನ ಮಂಜಿಗ ಆನ ಬಾಕಲು ಒಟ್ಟು ಕಾಣ್ತಾ ಉಂಟಾರೆ ಅಲ್ಲ ಬಗ ನಿನ್ನಿಂದ ಘನ ಕಾರ್ಯ ಒಂದಾಗಬೇಕಾಗಿದೆ. ನಮ್ಮ ಈರೆಗೆ ಎಂಚಿನ ನಾನು ಈ ಸ್ಥಳದಲ್ಲೇ ನೆಲೆಸಬೇಕು ಅಂತ ನಿರ್ಧರಿಸಿದ್ದೇನೆ. ಕುಳ್ಳಲೆ ಆದ್ರೆ ನಾನು ನೆಲೆಸಬೇಕಾದ್ರೆ ನನಗೆ ದೇವಸ್ಥಾನ ಬೇಕಲ್ಲ. ನೀನೇ ದೇವಾಲಯ ಬೇಕು. ಬೇಡಲ್ಲ ಬಿಹಾರಿ ದೇವಸ್ಥಾನ ಕಟ್ಟೋಡಿಗೆ ಕಟ್ಟಾಯ ರಾತ್ರಿ ಅಪ್ಪ ವಿರೋಧ ಪಾತ್ರನ ಹತ್ತು ಬಿಹಾರಿ ಮತ್ತೆ ದೇವಸ್ಥಾನ ಬೋರ್ಡೆ ಹಿಂದುಳೆ ಬಿಹಾರಿಗೆ ಪಳ್ಳಿ ಓಡ ಕಿರ್ಸ್ತಾನ್ ತಾಯಿ ಇಂದ್ರೋಜಿಡಬಹುದು ಅವು ದಾಯಗೋಡು ಇಜ್ಜಂಡ ಏರೆಗೆ ದೇವರಿಜ್ಜ ಆಯ ಬಾಕಿ ತನಾಕ್ಲಿ ಇಲ್ಲು ಕೊಟ್ಟು ತೂಕೋರು ఆయన ఇల్లాడు రడ్డు ముడి అరి మర్యాద ఖర్చుకు ఉండు గొత్తండ మాత్ర యాను ఎన్న అరిత ముడిన బిదాయివాడు ఆయన దాళించిందండ ఆయన బిదాయివాడు ದೇವಸ್ಥಾನ ಬೋರ್ಡಪ್ಪ ಈರೆಡತ್ತಂದು ಬೇತೆ ಎರಡೇ ಅನ್ನು ಸಂಕಟವನ್ನು ಪಂಪನೆ ಮಾಡಿ ಹೇಳಬಹುದು ನನ್ನಲ್ಲಿ 3 ಹೆಚ್ಚ ಹಿಂದೂ ಅಂದ ಬ್ಯಾರಿ ಮಾತ್ರ ದಾಳ ಕಾಸು ಮಾಡ್ತಾನೆ ಆಗ್ತದೆ ಹಿಂದೂಗಳಿಗೆಲ್ಲ ಮೋಸ ಆಕಡೆ ಅಜ್ಜನ ಅಜ್ಜೆ ಏರೋ ಪುಣ್ಯಾದಿಗೆ 10 ಜನನು ಸೇರಿಸಾದ ಕೆಲವು ದೇವಸ್ಥಾನವನ್ನು ಕಟ್ಟಾದು ಮಾಡಿದೆ. ನಮ್ಮ ಊರ್ಲ ಉಂಟು ಪರ ದೇವಸ್ಥಾನ ಬಿಹಾರಿನ ತೂದೆ ಬಿಹಾರಿ ಒವ್ವಣ್ಣ ಒಂಜಿ ಊರು ಬಾಡು ఆయన ದೇವರ ಎಡ್ಡೆ ಮಲ್ಪರು 4 ಜನ ಇಸ್ಲಾಂ ಉಡನ್ನು ಸೇರಿಸಾದು ಆಯ ಜಾತಿ ತೆತ್ತು ಎಳ್ಳೆ ಮಟ್ಟಿಗೆ ಪಳ್ಳಿ ಎಂದು ಕಟ್ಟಾರೆ. ಸರಿ ಇತ್ತೊಂಜಿ 100 ವರ್ಷೋಡು ಇಂಚಿ ಪಳ್ಳಿ ಹೆಚ್ಚಾದು ಅವು ಕುರುಪುಳು ಆ ಗುಡ್ಡೆಡು ಬತ್ತದು ಬೂಟಾರ ಮಲ್ಪಾಡು 10 ಬೂಟಾರ ಅವಳು ಇಂದ್ರಾಜಿ ಜನ ಪುರುಸು ಮಾಡುವೆ ಹಿಂದೂ ಕೂಡ ಅಜ್ಜನ ಪನ್ನೆಂಡತ್ತೆ ಪರ ದೇವಸ್ಥಾನ ಪರತ್ತು ಯಾವಪ್ಪ ಹೊಸತ್ತ ಆವಡು ಈ ಪರ ದೇವಸ್ಥಾನನು ಯಾನು ಕೂತುಂಡಪ್ಪ ಕೆಲವು ದೇವಸ್ಥಾನಗೂ ಮಾಡಿತ್ತನವಳು ಗೋಡೆ ಇತ್ತನವಳು ತುಡಾರಿ ಇತ್ತನವಳು ಎಣ್ಣೆ ಇತ್ತ ಮಲ್ಪನ ಭಟ್ರು ಕೊಂಡೊಟ್ಟು ಬುಡದಿ ಜೋಕ್ಲೆ ತರಕ್ಕೆ ಮಾಡುವುದು ದೇವರಿಗೆ ಏರೋ ಪುಣ್ಯಾದಿಗೆ ಬುಡುದನ ಜಾಗ ಉಂಡತ್ತೆ 2 ಮುಡಿ ಕಂಡನ 4 ಮುಡಿ ಕಂಡನ ಅವು ಏರು ಬೆಲ್ಪೇನೋ ಆಯ್ತೆ ಬಣಪೆ ಎಣ್ಣ ಇದು ಮಾತ್ರ ಹಿಂದೂಳನ ಕತೆ. ಹೌದು ಹಿಂದೂಳಿಗೆ ಅವು ಮಾತ್ರ ಬುಡ್ಚಾಕಂಡತ್ತೆ ಇಸ್ಲಾಮಿಗೂ ಬೋಡಾದು ಆಪದ ಬಿಹಾರಿ ದೇವಸ್ಥಾನ ಕಟ್ಟೋದು ಎಂದು ಬೋಡಿಗೆ ಆಗ ಯಾಕೆ ಆಕಳಿಗೆ ಬುಡ್ಚಾಂದನೆ ಏನು ಯಾನ್ ಇಸ್ಲಾಂ ಕಟ್ಟಿರ ಪಿದಾಂಡ ಎನ್ನನೇ ಒಳ್ಳ ಕಟ್ಟುಪಾಡದ ಹಾಕುವ ರಾವಣ ಚೈತೆ ಹಾಗೇನಿಲ್ಲ. ನಮಗೆ ಬೇಡದ್ದು ಬ್ಯಾರಿಗೆ ಯಾಕೆ ಬಂಡ್ರಿ ದೇವಸ್ಥಾನವನ್ನು ಕಟ್ಟಿಸುವಷ್ಟು ಮಾತ್ರ ನಿನ್ನ ಹೊಣೆಗಾರಿಕೆ. ಕಟ್ಟವನೇ ಯಾನು ಹೌದು. ಆಮೇಲೆ ಇಲ್ಲಿಯ ಮುಕ್ತೇಸರಿಕೆಯನ್ನು ಮೂಲ್ಕಿಯ ಅರಸರು ದುಗ್ಗಣ್ಣ ಸಾವಂತರಿಗೆ ಒಪ್ಪಿಸಿಕೊಡಬೇಕು. ಅದು ಜೈನ ಅಂತಪ್ಪ ಕಟ್ಟಾಯರ ಬ್ಯಾರಿ ಮೊಗತೇಸರೆ ಜೈನೆ ಈರು ಪರಮೇಶ್ವರಿ ನನ್ನ ಪೂಜೆಗೇರು ಇಂದ್ರರ ಅಲ್ಲ ತೋರು ಉಡುಪರು ಬರಾಬರಿ ಮುಂದೊಂದು ದೇವಸ್ಥಾನ ಒಂಜಿ ಜಾತಿ ದಾಯನ ಆರವಲ್ಲಿ ಎಲ್ಲವರು ಒರಿಯನವೇ ಅಂಡ ಆಯ್ದು ಖರ್ಚು ಕರೆದು ಊರಿನವು ಮಾತ್ರ ಅದೇ ಬೇರೆ ಇಂದು ಎಡ್ಡೆ ದೇವಸ್ಥಾನ ಕಟ್ಟವನೇ ಬ್ಯಾರಿ ಮಾಡಿದ ಒಂಜಿ ಓಡು ಕೊಂಡ ಬ್ಯಾರಿ ಬಿದ್ದ ಹಿಡಿದು ಕೆಣಬು ಬಟ್ರೆ ಇದು ಓಡುಬೋದುಂಡು ಯಾರ ಬೊಕ್ಕ ಬತ್ತಿನ ಕೊರ್ನ ಮೊಗತೇಸರಿಗೆ ಅರಸುಡು ಆರೇದಾನೆ ದೇವಸ್ಥಾನದ ಭಂಡಾರ ಅಗತ್ಯ ಇಲ್ಲ. ಆರು ಜೈ ಪೂಜೆಗೆ ಬಟ್ಟೆ ಅಪ್ಪ ಯಾನ್ಲ ಇಲ್ಲಾಳು ಪಾಲು ಮಾಡ್ತೀನಿ ಅಂಚೆನೆ ಹೇಗೆ ಎಂಟು ಮೂಜೆ ಆನ್ ಜೋಕು ಪೆಟ್ಟಿಗೆ ಮಲ್ಲಾಯನ ಕೋಣಿಡು ಪಣವದ ಮನ ತಾರ್ಕೋಲು ರಡ್ಡನ್ ದಾಡ ಮೂಜನ ದಾಡ ಲೆಕ್ಕ ಭದ್ರ
ಹೇಗೆ ಪೆಟ್ಟಿಗೆ ಖಾಲಿ ಮಲ್ಪಡ ಮೂಜಿ ಜನಲ ಸೇರುದು, ಮೂಜಿ ಜನಲ ಸೇರಿದು ಪೆಟ್ಟಿಗೆ ಖಾಲಿ ಮಾಡ್ಕೊಂಡು ನಟ್ಟದಿ ನಾಡು ಅಂಚನ್ ದೇಬೇರಿ ಏರೆ ಜನಲ ದೇಬೇರು ಒರಿಯನೆ ಆಣೋ ಪೊಣ್ಣ ಹಿಂದೂಳು ಪೊಣ್ಣು ಒಂದಲ ಪಣಪೇರು ಯಾರಿ ಜೈಲಿ ಭಟ್ರು ಪಕ್ಕನ ದುಡ್ಡು ಮಾಡ್ತಾರೆ ದೇವಸ್ಥಾನ ಶಾಶ್ವತವ್ರಿ ಆವಡಿ ಮಾತ್ರವಲ್ಲ, ಈ ಸ್ಥಳವನ್ನು ನನ್ನ ಹೆಸರಿನಲ್ಲಿ ಉಂಬಳಿಯಾಗಿ ನೀನು ಬಿಟ್ಟುಕೊಡಬೇಕು. ನಮ್ಮ ಕಾಲಡಿ ಎಲ್ಲ ಬಾತ್ಯರ ಅಂದು ಎನ್ನ ಜೋಕಳೆ ಕಾಲಗು ಬುದ್ಧಿ ಪಿಜಿರ್ನ ಎಂದು ಪರಮೇಶ್ವರനെ ಬಲಿച്ചിട്ട് തോട്ടിലേക്കേറി നമ്മളെ ബാപ്പാക്ക് തലച്ചോറില്ല അന്ന് വനത് പക്ക ലഡായത് കാരണവും ಕೆಲವು ಬಿಹಾರಿಗಳು ಸೇರೋಣ ಎಂದು ಪರಮೇಶ್ವರ ಏದು ಬಪ್ಪಚ್ಚ ಕಟ್ಟಿಚ್ಚದೆ ಎಡುಪು എടുക്കണ്ട ಬಪ್ಪ ಬ್ಯಾರಿ ಕಟ್ಟಾಯನ ಕಟ್ಟೋಣವನ್ನು ಬೊಡಿ ಪೊಡಿಚಿ ನಮ್ಮ ಕಡೆ ಹೋಯ್ತು ಬೀಡಿ ಕಟ್ಟ ಅಂದು ಮಂಡಪಕ್ಕ ಸೋಡದ ಬಾಟ್ಲಿಲ್ಲ ಸೋನ್ ತೆಗಲ ಗಿರಾಕಿ ಬೇತ ಅವು ಇನ್ನೇ ಶಾಶ್ವತ ನೀರೇ ಬುದಾರಿಗೆ ಸರಿ ಬ್ಯಾರಿನ ನೀರಳು ಸಾನಾಡೆಗೆ ಬುಗಿಯರ ಆಮೇಲೆ ಬಕ್ಕ ನಾನು ನೆಲೆಸಿದ ಈ ಸ್ಥಳಕ್ಕೆ ಇನ್ನು ಮುಂದೆ ಬಪ್ಪನಾಡು ಈ ಹೆಸರು ಶಾಶ್ವತವಾಗಿ ಉಳಿಯಬೇಕು. ಐಟು ಚೂರು ಎಣ್ಣ ವಾದ ಅಂಟುಂಡು. ಯಾಕೆ? ಯಾರಿಗೊಂದು ನಿಯತ್ತು ಬಲತ್ತ ಕೈಟ್ಟು ಕೊರ್ನಾವು ದತ್ತ ಕೈಟ್ಟು ಗೊತ್ತಾಯಿರಬೇಕು. ಇತ್ತ ಬಪ್ಪನಾಡು ಒಂದು ಪುದರ್ದಿಲ್ಲ, ನಮ್ಮ ಪುದರ್ ಬತ್ತು ಜಾಸ್ತಿ ಬರ್ತದೆ. ಅವೇನು ಕೊಂಚ ಚೂರು ಬೇಜಾರಾಗ ಅಪ್ಪೆ ಎಣ್ಣ ನಿಯತ್ತೆ ಚಂದ ಮಾಡ ಯಾಂದಾಲ ಎಡ್ಡ ಕೆಲಸ ಮಲ್ತದ ನಾನು ದೇಬೇರ್ನ ಬೂಕುಟು ಬರೆಂಡ ಯಾವು ಊರ್ಗಾಯನ ಗೋಡೆಡಿ ಅನ್ನ ಪುದಾರ್ ಬರೆ ಬಿಡ ಓಹೋ ಬೇತೆ ಪುದಾರದಿಂದ ಅವನ್ನ ಅವಿದ್ದ ಬಪ್ಪನಾಡೆ ಆವಡ ಆ ಹೆಸರೇ ಬೇಕು. ಅದರಲ್ಲಿ ವಿಶಿಷ್ಟವಾದ ವಿಶೇಷವಾದ ಅರ್ಥವಿದೆ. ಬಪ್ಪನಾಡು ತನಗೆ ಎಲ್ಲ ಕೇಳ್ಬೇಕು. ಹೌದಾನೆ ಬಪ್ಪನಾಡು ಮೂಲ್ಕಿದ ಈ ಜಾಗ ಅವು ಬಪ್ಪೆ ಬಣ್ಣ ಬ್ಯಾರಿ ಇತ್ತೇಗೆ ಬ್ಯಾರಿ ದೇವಸ್ಥಾನ ಕಟ್ಟಾಯಿನ ಈಗ ಪೂಜೆಗೆ 10 ಜನ ಪೂಜೆ ಮಾಡ್ಕೊಳ ಜಾದು ಅವನಿಗೆ ಪಾಠ ದೇವ ಮತ್ತೆಲ್ಲ ಸೇರಿದು ಮಾಡ್ಕೊಡು ಎಲ್ಲದಾನಿಗೆ ನಮ್ಮ ಜನಕುಳೆ ತೆರಿಯರ ಎಡ್ಡೆ ಅಂಡುತ್ತಿದೆ ಅತ್ತ ಹಿಂದೂ ಇಸ್ಲಾಂ ಪಂಡ ಇಂಚ ಗಟ್ಟದಾಗಲಿದ್ದಾನೆ ಅಳ್ಗುಣಿ ಆಕಳಿಗೆ ಈ ಭಾಷೆನೇ ಅರ್ಥ ಒಂದೆ ಅರ್ಥವು ಏನ್ರ ಅದು ಬಪ್ಪನಾಡು ಬಣ್ಣಗೆ ಎಲ್ಲ ಬಣ್ಣೊಳ್ಳಿಯ ಬಪ್ಪನಾಡು ಅಂದ್ರೆ ಅರ್ಥ ಆಗೋದಿಲ್ಲ ಬೆಪ್ಪ ಎಲ್ಲರೂ ಬಪ್ಪನಾಡು ಬರುವವರು ಮಾತೆಲ್ಲ ಬರ್ಪಿವ್ರು ಎಂಚೊಪ್ಪು ಎಡ್ಡೆಪ್ಪು ಬರಾಡು ಬತ್ತನೇದ ಬಕ್ಕ ಈ ಕಥೆನ ಬಿನಾಡು ಬಪ್ಪೆ ಬ್ಯಾರಿ ಕಟ್ಟಾಯಿನ ದೇವಸ್ಥಾನ ಬಪ್ಪೆ ಒಳ್ಳೆ ಬಪ್ಪೆ ಒಳ್ಳೆ ನಮ್ಮ ಶಾಶ್ವತನ ಅಂಡ ಕತೆಟ್ಟು ಬಪ್ಪೆ ಒರಿವೆ ಅದಾಗ ನಮ್ಮ ತುಳು ಜನಗಳು ಬಣ್ಣ ಬೇರೆ ವಾ ಕಟ್ಟದಾಯ ಪಂದ್ವಿ ಬಪ್ಪೆ ಒಳ್ಳೆ ಕೇಳುವೆ ಬಪ್ಪೆ ತೈತದು ವರ್ಷ ತಾಂಡಿ ನಿಂತು ಬಪ್ಪನ್ ನಾಡು ಅರ್ಥದಾದ ನಿನ್ನ ಮನಸ್ಸಿಡು ಬಪ್ಪನ ನಾಡು ಬಪ್ಪ ಲೆಕ್ಕತನ ಉಳ್ಳೇನ ನಿನ್ನ ಉಳಾಯಿ ಅಲ್ಲ ಅಥವಾ ನಿನ್ನ ಇಲ್ಲಾಳು ಮದ ಮೇದಾಯಲು ಮಂಡಿಲ್ಲ ಮನುಷ್ಯನ ನನ್ನಾವಣ ಬಪ್ಪನಾಡು ಬಣ್ಣಕ್ಕೆ ಆತ್ಮ ಅಂತ ಅರ್ಥ ಬರು ನಾಣ ಕೆಲವು ಜನ ಉಳ್ಳೇರು ಪಾತೆರು ನಾಕಳು ಕೆಲವು ಜನ ಹರಿಕತೆ ಮಲ್ಪನಾಕಳು ಉಳ್ಳೇರು ಆಕಳು ನಾಣ ಇಕ್ಕಿ ಏತು ಕೈಕಾರು ಸೇರ್ಸಾವ್ಯಾರ ಬೊಕ್ಕೋರಿ ಉಳ್ಳೇರು ಎಂಕಳೆ ಅವಳು ಪುಟ್ಟಯ್ಯ ಬಣ್ಣದು ಆರು ಕೆಲವು ಬರೆಯರ ಬಿದಂಡ ಪರಸಂಗ ಒಳ್ತು ಓಡೆಗಳಾಬವು ನಾಲಾಡು ಬಪ್ಪನಾಡು ಒರಿಂಡ ಯಾವು ಬಪ್ಪನಾಡು ಒರಿನಾಥ ದಿನ ಬಪ್ಪೆಲ್ಲ ಒರಿವೆ ಬಪ್ಪೆ ಒರಿನಾಥ ದಿನ ಮೆಗ್ಗೆ ಫಲ ಲೆಕ್ಕ ಮಾತೆಲ್ಲ ಉಪ್ಪೊಡು ಬಡ್ದು ನಮ್ಮ ಮಣ್ಣು ಹಿಡಿದು ಮಾತೆಲ್ಲ ಕಲಿಸ್ಬೇಕು ಆವ ಪ್ಯಾಂಟ ಮಲ್ಪು ನಿಮಗೆಲ್ಲರಿಗೂ ಶುಭವಾಗಲಿ ಶ್ರೇಯಸ್ಸಾಗಲಿ ಶುಭ ಮತ್ತು ನೀ ಇಪ್ಪಣ ಶ್ವಾಸ ಬಿಟ್ಟದು ಆಯ ಅಲೆ ಮಾರ ಇಟ್ಟೇ ಶ್ವಾಸ ಬಿಟ್ಟು ಆಪ ಯಾರು ಪಂಪನ ಪಕ್ಕದೇನ ನರಮಣಿ ಅತ್ತಾಯಿ ಹೋಯ್ ಅದು ಆಳಾರಿ ನೆಟ ತೆಕ್ಕದು ಪೂರ್ಣನೇ ಬ್ಯಾರಿ
ഏറെന്ന് പണിയാണ്. പണ്ടെണ്ണ ഒഞ്ചലാന തറയ്ക്ക് പോകുന്നു. നിനക്ക് വേണ്ട മനെ ಒಳ್ಳ ಪಂಡಿಜಿವಿನಿ ನಾನು ಎಂಕ ನಿದ್ರೆಲ್ಲ ಹೆಚ್ಚು ಒಣಸ್ಲಾಯ್ತು ಮೂಜಿ ಮೂಜಿ ಸುತ್ತು ಬರುವೆ ಅದು ಆರಿ ಅಪ್ಪ ಚುರುಕത്തിൽ പറഞ്ഞാറ് അമ്മയുടെ പേര് പരമേശ്വരി പരമേശ്വരി മണ്ണിട്ട് മൂടിട്ട് പരമേശ്വരി എന്താണ് പറഞ്ഞ കൊൽപ്പത്തെ പരമേശ്വരി ഏടത്തെ പരമേശ്വരി ആരി ആരി പരമേശ്വരി ദേവി ദേവിയ അക്കമ്മന്റെ മോള അവഞ്ചി ബാര എടുപ്പേരഞ്ചി പൊണ്ണ് പരപ്പൊണ്ണ് മാറാന ഇത് ഉത്തര ദേവി എന്നാലും ഉത്താര അക്കമ്മന്റെ മോളൊന്ന് മാത്രമല്ല അക്കമ്മന്റെ മോള് ദേവിക്ക് 8 കൈയുണ്ട ഒന്നിന്റെ തൊപ്പിയുണ്ട ദേവി എന്ന് പറഞ്ഞാൽ ഇന്നിന്റെ നമ്മൾ അല്ലാഹു എന്ന് പറയുന്നത് ഈന ഹിന്ദുക്കള് ദേവ എന്ന് പറയുന്നത് നമ്മ അല്ലാഹു ഒരു ദേവ ഹിന്ദു എന്ന് പറയുമ്പോ എത്ര ഒന്ന് ചിത്തുപുളി എന്ന് പറയുമ്പോ എത്ര ഒന്ന് ചിത്തുപുളിന്റെ തോലെടുത്താൽ എത്ര ഒരു 25 ഹിന്ദു എന്ന് പറഞ്ഞാലാണ് ഹിന്ദു നാവുന്തു കുളത്തിൽ നോക്കിയാൽ അടിയാൻ കൂടി 38 ജാതി അത് അതിന്റെ ഉള്ളിൽ അങ്ങനെ ഒരു ദേവനും എത്ര എന്ന് കണക്കില്ല പെണ്ണ് ദേവനുണ്ട് പെണ്ണ് ദേവന് ദേവി എന്ന് പറയുന്നത് നീ ഒക്കെന്ന് കേട്ട അതിനാട്ടെ പറയാനൊക്കെന്ന് അറിഞ്ഞു മാപ്പിളക്ക് അയ്യാ എന്താ അച്ച പണിയറ വ്യാധി കൊത്തുണ്ടാക്കിയ ഇങ്ങനെ കാണുമ്പോഴത്ത് കൊത്തുണ്ട് അങ്ങനത്തെ ഒരു പെണ്ണ് ദേവാൻ വേണോ വേണോ എന്ന് പറഞ്ഞിട്ട് നമ്മളെ മഞ്ചിന് തല കൊടുത്തു പോയി അതൊരു കണി അതൊരു കണി പറഞ്ഞെന്തെന്ന് കേട്ട നല്ല മനസ്സിലായി നല്ല നീയത്തുള്ള നിന്നെ എനിക്ക് ബോധിച്ചു ആരെ എന്നോട് പറഞ്ഞതരാ നീ നല്ല മനസ്സിലാവും നീ നല്ല മനസ്സാനിക്ക് ഓർക്ക് നല്ല മനസ്സാരി ഞാൻ നിന്നെ തൊട്ടൊരു പണിയാണ് എന്ത് ഞാൻ ഈടന്ന് നിൽക്കുന്ന ഒരു അമ്പലം കെട്ടിട്ടാണ് അതിനൊരു കെണ്ണാക്കാം എന്ത് കടി ഞങ്ങളെ പറയേണ്ടവർക്ക് ഒരു ബിഡാറല്ല ദേവിക്ക് ബീഡാറ് കൊടുക്കണം ആവില്ലേ വലിയ അമ്പലം ഒക്കെ അതിന് തലവിന് പണം വേണ്ടേ ഇതാകെ വെച്ചാവും അവഞ്ച് ഗുണമുണ്ടായി ആകെ സ്വന്തം പൊടിച്ച് ബൊക്കരയൊക്കെ കൊറനേന് ഒരേവരെ ആന മുസുണ്ടാപ്പണ്ണെ കുറുപ്പറയില്ല തോട്ടിലാണ് പൈസ വേണോ നല്ലോണം വേണം അതിനൊരു കെണിയാക്കാം പൈസക്ക് കെണി ആ അമ്മന്റെ തലയിൽ പൊന്നിന്റെ തൊപ്പില്ല അതിനെടുത്തിട്ട് വിറ്റാലുണ്ടാവും ഇത്തരം ബുടത്തിക്കണ 10-30 ವರ್ಷ ತುಂಬು ಒರಿಗೆ ಬೊಳ್ಳಗೆ ಹೋತೆ ಮೂಳ್ಕಿದೆ ಸುದಟ್ಟೊಂದು ಸುದ್ದಿ ಉಂಡತ್ತ ಎಂಕಲ್ನ ಅಂದು ಲಾಭದಾನ ಬ್ಯಾರಿ ಬೊಳ್ಳಗೆ ಹೋಗಂತದ್ದು ಬಂಡರಿಗೆ ಅಂಚಾದ ఆయన ಒಯ್ತು ಮಾಡಿದ್ದೀರಿ ఆయన ಮಗೆ ಎಂಬೆ ಹಿಂದೂ ಹತ್ತು ಯಾನ್ ಇಸ್ಲಾಂ ಅಂತನ ತುಂಬೇನ ಅಮ್ಮೆನೆ ಬಜಿ ಬ್ಯಾರಿ ಇತ್ತ ఆయన ಬುದ್ಧಿಲ ತೋಜುಜ ಆ ಅಮ್ಮನ ತಲೆಟ್ಟು ಬಂಗಾರದ ತೊಪ್ಪಿ ಉಂಡತ್ತ ఆయన తెచ్చితే మాట్లాడుతున్నా నమ్మ ఖర్చుల్లో చెప్పుకో ఎందుంటే అది మేస్త్రి పణియా నిందే మంది అల్కత్తం గాలి పెట్టావు ఆయన అప్పిన పొడి బంగారు అప్పుకోడో ఐక్క హాత్ ಬೆಚ್ಚಂಡು ತನ್ನಪ್ಪನ ಬಂಗಾರು ಮಾರುಜ್ಜಿ ಪಣಪಣ ಮಗೆ ಬೊಕ್ಕರೇನಪ್ಪನ ಬಂಗಾರಿಗೆ ಬೆಲೆ ಮಾಲ್ಪೊಳಿ ಅಯ್ಯ ಇಂಚಿನ ಕೆಲವುಳ್ಳ ಇಂಚಿನ ಅರ್ಥಾನ ಮರ ನಮ್ಮನೆ ಕಟ್ಟಿಸಿರು ಹೊಡ್ಕೊಳ ನಮ್ಮನೆ ಕಟ್ಟಿಸಿ ಆಮೇಲೆ ತೊಪ್ಪಿ ಬಿತ್ತಿದ ನಿಂದ ಮಂದಿ ಅಲ್ಕತ್ತಂಗಾಯಲು ಬಿತ್ತಿದ ಅಮ್ಮೆಕ್ಕೆ ನೀ ಕಣ್ಣಿ ಹೊಡ್ಕೊಂಡು ನೈಚಿಟ್ಟು ಹೊಡು കെട്ടിച്ചിട്ട് കൊടുക്കും അമ്പലായ അമ്പലത്തിന് ഒരു പേര് വിളിച്ച ബപ്പനാട് മുഖത്തേശ്വരാരി മൂളിക്ക് കാവന്തര് ಸೇವಂತೇರು ಮೇನ ಜನ ಅವು ಉಂಟು ಮೂಳಿತನ ಕೆಲವು ಬ್ಯಾರಿಗಳಿವೆ ಅದ ತಿನ್ನರ ಪೋನ್ನದ ಭಟ್ರು ಹೋಗುಣ್ಣದು ಅಣ್ಣ ಅಂದ್ರೆ ಬಟ್ಟೆ ಪೋಪೆ ಸೇವಂತರು ಕಾವಂದರು ರಾಜವಲ್ಲೇ ಶಾವಂತ ಸೇವಂತರು ಮುಕ್ತೇಶ್ವರ പൂജക്കാരി പൂജക്ക് നമ്മളെ മൂശയാവില്ലേ
അപ്പോ പാങ്ങായി ഒക്കറ പരമേശ്വരന്റെ അമ്പലക്ക് മൂസ അപ്പൊ പള്ളിക്ക് ആ ഗോപാല ഭട്ടനേക്ക ബാങ്ക് കൊടുക്കാൻ അവ ഗോപാലഭട്ട പള്ളിക്ക് മൂസ അമ്പലത്തിന് പഞ്ചസാര പാലിനിടണം ഉപ്പ് മോറിലിടണം ഒക്കും പൂജക്ക് 10 ഉടുപ്പർ കൊടുക്ക 10 ഉടുപ്പർ അതാ മിന്നാൻ വന്നല്ലോ ആ ഓടേപ്പേര് ഓടേപ്പർ ഉടുപ്പ് ആ ഓടേപ്പർ എന്ന് കേട്ടതാരി നമ്മളെ മേശക്കുറും സാവുക്കര അറിയിച്ച ഓടേപ്പേര് അത് ഏടെ പോന്നെന്ന് കേട്ടതോ നീ മനസ്സിലാക്കിയ പേരെന്നാ ഓടേപ്പേര് ഉടുപ്പർ ഉടുപ്പർ നല്ല പിണർ അപ്പൊ നല്ലൊരു പണിയായി എല്ലാവും നന്നാക്കി എല്ലാ പാങ്ങായി സ്വത്തായി വീടായി മക്കായി അല്ലേ ഇനി ഒരു അമ്പലം കെട്ടിക്ക ഒരു നല്ല പണിയാക്ക അല്ലേ അമ്പലം കെട്ടിക്കുന്നത് പള്ളി കെട്ടിക്കുന്നത് അതുപോലെ മദ്രസ കെട്ടിക്കുന്നത് മദ്രസ നിലയങ്ങളുടെ എഴുത്ത് പണി ഇതെല്ലാം അല്ലാതെ കൊടുക്കുന്ന പണി മോൻ നല്ല പണി ആ കാലില് അപ്പൊ ബപ്പനാട് എന്ന് പേര് വിളിച്ചങ്ങ് പിന്നെ ഈ ബപ്പനാട് അമ്പലം എന്തെല്ലാം അല്ലേ അപ്പൊ പോവാ